ಇದು ಸುಧಾನ ಕಾಲೇಜಿನ ಎಂಟ್ರೆನ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ನೆಹರು ನಗರ, ಪುತ್ತೂರು. ಸರ್, ಇದೇನಿದು? ಮೊಜೆಂಟಿ ಜೇನು ಅಂತ ಹೇಳಿಕೊಂಡು ಟೇಸ್ಟ್ ಇರುವಂತಹ ಜೇನು, ಹಾಗೆ ಹೈಯೆಸ್ಟ್ ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಜೇನು. ಅಕ್ಷಯ ಕಾಲೇಜ್ ಪುತ್ತೂರು ಒಳಭಾಗ. ಇಲ್ಲಿ ಮಾಹಿತಿಯನ್ನು ಒದಗಿಸುವಂತ ನಿಟ್ಟಿನಲ್ಲಿ ಅವರೆಲ್ಲವೂ ಕೂಡ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ನಮ್ಮ ಕಾಲೇಜಲ್ಲಿ ಏವಿಯೇಷನ್ಗೆ ಜಾಸ್ತಿ ಕೇಳ್ತಾ ಇದ್ದಾರೆ. ಏವಿಯೇಷನ್ ವಿತ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ ನೋಡ್ತಾ ಇರುವಂತಹದ್ದು ವಿಪ್ಸೆ PG ಇನ್ ಫೈರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್ ಇದು ಸಬ್ಜೆಕ್ಟ್ಗಳಿದಾವೆ ಇಲ್ಲಿ. 10th ಆದ್ಮೇಲೆ ಅವರಿಗೆ PUC ಬೇಡ, ನಮ್ಗೆ ಬೇರೆ ಏನಾದ್ರೂ ಪ್ಲಾನ್ಸ್ ಇದೆಯಾ, ಮಾಡ್ಬೋದಾ, ಆ ತರ ನಮ್ಮ ಹತ್ರ ಕ್ವೆಶನ್ ಮಾಡ್ತಾರೆ. ಆಫ್ಟರ್ PUC ಅಂತ ಹೇಳಿದ್ರೆ ಡಿಗ್ರಿ ಮಾತ್ರ ಅಂತ ಅವರ ತಲೆಯಲ್ಲಿ ಇರ್ತದೆ ಸ್ಟೂಡೆಂಟ್ಸ್ ನವರಿಗೆ. ಈ ತರ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಇದೆ ಅಂತ ಯಾವ ಸ್ಟೂಡೆಂಟ್ಸ್ ಸಿಗುತ್ತಾ ಗೊತ್ತಿರೋದಿಲ್ಲ. ಇಲ್ಲಿ ಬಂದವರಿಗೆ ಎಲ್ಲಾ ಕಾಲೇಜ್ ಅವ್ರಿಗೆ ಯಾವ ಫೀಲ್ಡ್ ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು. ಒಳ್ಳೆಯ ಮೇಳವನ್ನು ನೀವು ಅರೇಂಜ್ ಮಾಡ್ತಾ ಇದ್ದೀರಾ. ಪುತ್ತೂರಲ್ಲಿ ಇಲ್ಲದಂತಹ ಒಂದು ಕೋರ್ಸು, ಒಂದು ಏವಿಯೇಷನ್ ಇರ್ಬೋದು, ಅಥವಾ ಫೈರ್ ಅಂಡ್ ಸೇಫ್ಟಿ ಇರ್ಬೋದು, ಅಥವಾ ಮೆರೈನ್ ಸೇಫ್ಟಿ ಇರ್ಬೋದು. ಈ ಥರದ ಕೋರ್ಸುಗಳನ್ನು ಮಿನರ್ವಾ ಕಾಲೇಜ್ ಮಂಗಳೂರಿನವರ ಸಹಯೋಗದೊಂದಿಗೆ ಇಲ್ಲಿ ಒಂದು ಶಾಖೆಯನ್ನು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. KVG ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ, ದಕ್ಷಿಣ ಕನ್ನಡ. ಆಲ್ರೆಡಿ ನನ್ನ ಮಗ ಆ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಅಲ್ಲಿ ಇದ್ದಾನೆ. ಕ್ಯಾಂಪಸ್ ಸೆಲೆಕ್ಷನ್ ಬೇಗ ಆಗಿದೆ, ಒಂದು 3rd ಇಯರ್ ಇರುವ ಒಂದು KVG ಸ್ಕಾಲರ್ಶಿಪ್ ಟೆಸ್ಟ್ ನ ಪ್ರತಿ ಇಯರ್ಸ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಇದರಲ್ಲಿ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡಿದಂತ ಎಲ್ಲಾ ಮಕ್ಕಳಿಗೂ ಕೂಡ ನಾವು ಫೀಸ್ ರಿಡಕ್ಷನ್ ಇದ್ದೀವಿ. ಅಲೆನ್ ನೀಟ್ ಅಕಾಡೆಮಿ, ಮಾನಸ ಟವರ್ ಸರ್ಕಲ್, ಕೊಡಿಯಾಲ್ ಬಾಯಲ್. ಹೇಗೆ ಇವರು ಕೊಟ್ಟ ಮಾಹಿತಿಯ ಬಗ್ಗೆ? ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಾವು ನನ್ನ ಮಗಳ ವೈಯಕ್ತಿಕ ಇದಕ್ಕೋಸ್ಕರ, ಕರಿಯರಿಗೋಸ್ಕರ ಮಾಹಿತಿಗಳನ್ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ತಲೆಯಲ್ಲಿ ಇಷ್ಟು ಕೋರ್ಸ್ಗಳಿದಾವೆ ಅಂತ ಗೊತ್ತಿತ್ತು? ನಾರ್ಮಲ್ ಆಗಿ ಇಂಜಿನಿಯರಿಂಗ್, ಡಾಕ್ಟರ್ ಅಷ್ಟೇ ಗೊತ್ತಿದೆ, MBBS ಅಷ್ಟೇ, JEE ನೀಟ್ ಅಷ್ಟೇ. ನಮಗೆ ಅದ್ರ ಮುಂದೆ ಏನು ಗೊತ್ತಿರ್ಲಿಲ್ಲ ಆಕ್ಚುಲಿ. ಇಲ್ಲಿಗೆ ಬಂದು ನಮಗೆ ಸ್ವಲ್ಪ ನಾಲೆಜ್ ಗೇನ್ ಆಯ್ತು. ಹಾಗಾಗಿ ಈಗ 10th ಮುಗ್ದ ಕೂಡಲೇ ಈಗ ಏನಾದ್ರೂ ಮಾಹಿತಿ ಸಿಕ್ಕಿದ್ರೆ ನಮಗೆ ಒಂದು ಸರಿಯಾಗಿ ಪ್ರಿಪೇರ್ ಆಗ್ಲಿಕ್ಕೆ ಆಗ್ತದೆ. HPR ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಸೈನ್ಸ್, ಪುತ್ತೂರು. ನಾವೊಂದು 5 ವರ್ಷದಿಂದ ಇಲ್ಲಿ ಪುತ್ತೂರಿನಲ್ಲಿ ಏನು ನಮ್ಮ ಸಂಸ್ಥೆ ಇದೆ. GTech ಕಂಪ್ಯೂಟರ್ ಎಜುಕೇಶನ್, ಪುತ್ತೂರು. ಅವರದ್ದು ಬೇರೆ ಬೇರೆ ಕೋರ್ಸ್ ನ ಬಗ್ಗೆ ಹೇಳ್ತಾ ಇದ್ರು, ಕಂಪ್ಯೂಟರ್ ರಿಲೇಟೆಡ್ ಎಲ್ಲ 400+ ಕೋರ್ಸಸ್ ಉಂಟು ಅಂತ ಹೇಳಿದ್ರು ಅವರು. 400+. ನಾವು ಅಕೌಂಟಿಂಗ್, ಮಲ್ಟಿಮೀಡಿಯಾ, ಸಾಫ್ಟ್ವೇರ್ ಈ ತರದ ಕೋರ್ಸಸ್ ಎಲ್ಲ ಮೇನ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಲಕ್ಷ್ಮಿ ಇನ್ಸ್ಟಿಟ್ಯೂಟ್ ಆಫ್ ಟೈಪ್ ರೈಟಿಂಗ್ ಮತ್ತು ಕಂಪ್ಯೂಟರ್ಸ್. ಟೈಪ್ ರೈಟಿಂಗ್, ಇಂಗ್ಲಿಷ್, ಕನ್ನಡ, ಶಾರ್ಟ್ ಹ್ಯಾಂಡ್. 14ರಲ್ಲಿ ನಾವು ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದ್ದೇವೆ. ಆಫೀಸ್ ಆಟೋಮೇಷನ್ ಕೋರ್ಸ್ ಅಂತೇಳಿ, ಮತ್ತೆ ಇನ್ನೊಂದು ಗ್ರಾಫಿಕ್ ಡಿಸೈನ್, 2 ಕೋರ್ಸ್ ಕೊಟ್ಟಿದ್ದಾರೆ. SSLC ಬೋರ್ಡ್ನವರೇ ಸರ್ಟಿಫಿಕೇಟ್ ಕೊಡ್ತಾರೆ. ಪುತ್ತೂರಿನಲ್ಲಿ ಕೋರ್ಟ್ನಲ್ಲಿ 5 ಜನ ವರ್ಕ್ ಮಾಡ್ತಾ ಇದ್ದಾರೆ. ಇದು ಗವರ್ಮೆಂಟ್ ಆಫ್ ಇಂಡಿಯಾದ ಪ್ರಾಜೆಕ್ಟ್ ರನ್ ಮಾಡ್ತಿರೋದು ಟಾಟಾ ಟ್ರಸ್ಟ್. IT ತಗೊಳ್ಳಿದ್ದಾರೆ, ಎಲೆಕ್ಟ್ರಿಕ್ ವೆಹಿಕಲ್, 2-3 ವೆಹಿಕಲ್ ಇದೆ, ಟೆಕ್ನಿಷಿಯನ್ಸ್ ಇದೆ, ಮತ್ತೆ ಆರ್ಕ್ ವೆಲ್ಡಿಂಗ್ ಅಂತ ಇದೆ, CNC ಆಪರೇಷನ್ಸ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇರ್ಬೋದು. ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಗ್ಳೂರು. ಆಯಾ ಕೋರ್ಸ್ಗೆ ಸೇರಬೇಕಾದ್ರೆ ಹೇಗೆ, ಏನು, ಎತ್ತ ಮತ್ತು ಮಕ್ಕಳ ಡೌಟ್ಗಳೇನಿರ್ತದೆ ಆ ಡೌಟ್ಗಳನ್ನು ಕ್ಲಿಯರ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಏವಿಯೇಷನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಲಾಜಿಸ್ಟಿಕ್ಸ್ NSCM ಆಗಿರ್ಬೋದು, ಮತ್ತು ಈ ಸಲ ಒಂದು ಮಾಸ್ ಮೀಡಿಯಾ ಕೋರ್ಸ್ ಕೂಡ ಮಾಡ್ತಾ ಇದ್ದೀವಿ. ಟ್ರಾವೆಲ್ ಅಂಡ್ ಟೂರಿಸಂ, ಏರ್ ಟಿಕೆಟಿಂಗ್, ಈ ತರದ ಕೋರ್ಸ್ಗಳಿದೆ. ಶಾರದಾ ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯ, ಪುತ್ತೂರು. ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಬೆಂಗಳೂರು. ಡಿಗ್ರಿ ಜೊತೆಗೇನೆ ಸಿವಿಲ್ ಸರ್ವಿಸ್ ಟ್ರೈನಿಂಗ್ ಅನ್ನು ಕೊಡ್ತೀವಿ. ಸುಮಾರು ನಮ್ಮ ಏನು ಪೇರೆಂಟ್ ಇನ್ಸ್ಟಿಟ್ಯೂಷನ್ ಇದೆ, ಯೂನಿವರ್ಸಲ್ ಕೋಚಿಂಗ್ ಸೆಂಟರ್. GTTC ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳುವ ಬನ್ನಿ. SLC ಪಾಸ್ ಆದ ಮಕ್ಕಳಿಗೆ ನಾವು ಡಿಪ್ಲೊಮಾ ಕೋರ್ಸ್ಗಳನ್ನು ಕೊಡ್ತೇವೆ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸಂಸ್ಥೆ ಶ್ರೀ ಮಹಾಲಿಂಗೇಶ್ವರ ITI, ಕೊಂಬೆಟ್ಟು, ಪುತ್ತೂರು. ಸುಮಾರು 35 ವರ್ಷ ಹಳೆಯ ಸಂಸ್ಥೆ. ಈ ಸಂಸ್ಥೆಯಿಂದ ಹೋದ ಮಕ್ಕಳು ದೊಡ್ಡ ಸಂಸ್ಥೆಗಳನ್ನು ನಡೆಸಿಕೊಂಡಿದ್ದಾರೆ. ವಿದೇಶದಲ್ಲಿಯೂ ಕೆಲಸ ಮಾಡಿಕೊಂಡಿದ್ದಾರೆ. ಡ್ರಾಫ್ಟ್ ಮ್ಯಾನ್ ಸಿವಿಲ್, ಅದೇ ರೀತಿಯಾಗಿ 2ನೇದು ಇಲೆಕ್ಟ್ರಿಷಿಯನ್. ಈಶಾ ವಿದ್ಯಾಲಯ. ನಮ್ದು ಸಂಸ್ಥೆ ಸಾಧಾರಣವಾಗಿ 25 ವರ್ಷ ಆಯ್ತು ಪುತ್ತೂರಿನಲ್ಲಿ ಸ್ಥಾಪನೆಗೊಂಡು. ಮಕ್ಕಳಿಗೆ 10th ಅಥವಾ PUC ಆದ್ಮೇಲೆ ನೆಕ್ಸ್ಟ್ ಅವರು ಟೀಚರ್ ಆಗ್ಬೇಕಂತೇಳಿ ಬಯಸ್ತಾ ಇದ್ರೆ ಆಗ ನಮ್ಮಲ್ಲಿ ಒಂದು ಒಳ್ಳೆ ಸುವರ್ಣ ಅವಕಾಶ ಉಂಟು. ಇಲ್ಲಿ ಸಂಡೇ ಬ್ಯಾಚಸ್ ಕೂಡ ಅವೈಲೇಬಲ್ ಇರ್ತದೆ, ಪ್ಲಸ್ ಆನ್ಲೈನ್ ಕ್ಲಾಸಸ್ ಕೂಡ ನಾವು ಇದರಲ್ಲಿ ಪ್ರೊವೈಡ್ ಮಾಡ್ತೀವಿ. SLC PUC ನಂತರ ಮುಂದೆ ಏನ್ ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿರುವಂತಹ ವಿದ್ಯಾರ್ಥಿಗಳು, ಪೋಷಕರಿಗೆ ಬಹಳ ಅವಶ್ಯವಾದಂತಹ ಮಾಹಿತಿಯನ್ನು ಒದಗಿಸುವಂತ ನಿಟ್ಟಿನಲ್ಲಿ ಪುತ್ತೂರಿನ ಸುಧಾನ ಶೈಕ್ಷಣಿಕ ಸಂಸ್ಥೆಯ ಮುಂಭಾಗ, ಅಂದ್ರೆ ಏಪ್ರಿಲ್ 12 ಇವತ್ತು ಮತ್ತು ನಾಳೆ 13ರಂದು ಪುತ್ತೂರಿನಲ್ಲಿ SLC PUC ನಂತರ ಮುಂದೇನು ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು, ಬಹುವೃತ್ತಿ ಜೀವನದ ವಿಷಯಗಳ ಕುರಿತು ಮಾರ್ಗದರ್ಶನ, ನುರಿತ ತಜ್ಞರಿಂದ ಮಕ್ಕಳಿಗೆ, ಪೋಷಕರಿಗೆ ಕೌನ್ಸಿಲಿಂಗ್, CET ನೀಟ್ ಪರೀಕ್ಷೆ ತಯಾರಿ ಹೇಗೆ ಅನ್ನೋದರ ಬಗ್ಗೆ ನಾವು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒದಗಿಸ್ತಾ ಇದ್ದೇವೆ. ಇಲ್ಲಿ ಎಂಟ್ರೆನ್ಸಿನಲ್ಲಿ ಯಾವ ರೀತಿಯಾಗಿ ತಯಾರಿಗಳಾಗಿವೆ ಅನ್ನುವಂಥದ್ದನ್ನು ತೋರಿಸ್ತೀನಿ. ಜೊತೆಗೆ ಯಾವ ಯಾವ ಒಂದು ಇನ್ಸ್ಟಿಟ್ಯೂಷನ್ಗಳು ಬರ್ತವೆ ಮತ್ತು ಯಾವ ರೀತಿಯ ತಯಾರಿಗಳು ಆಗ್ತಾ ಇದ್ದಾವೆ, ತಯಾರಿ ಆಗಿದೆ, ಯಾಕಂತಂದ್ರೆ ಒಂದು ಶೈಕ್ಷಣಿಕ ಮೇಳ ಅಂದ್ರೆ ಹೇಗೆ ಅನ್ನುವಂತಹದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸುವಂತ ನಿಟ್ಟಿನಲ್ಲಿ ಈ ಒಂದು
ವಾಕ್ ಥ್ರೂ ಮಾಡ್ತಾ ಇದ್ದಾರೆ. ಮಾಹಿತಿ ತರಬೇತಿ ಕಾರ್ಯಾಗಾರದ ವಿವರವನ್ನ ಕೂಡ ಇಲ್ಲಿ ಎಂಟ್ರೆನ್ಸಿನಲ್ಲಿ ಹಾಕಿದ್ದಾರೆ. ಬನ್ನಿ, ಈಗ ನಾವು ಮೇಲೆ ಹೋಗ್ತಾ ಇದ್ದೇವೆ. ಇದು ಸುಧಾನ ಕಾಲೇಜಿನ ಎಂಟ್ರೆನ್ಸ್, ಪ್ರೀ ಯೂನಿವರ್ಸಿಟಿ ಕಾಲೇಜ್, ನೆಹರು ನಗರ, ಪುತ್ತೂರು. ಬನ್ನಿ ಹೋಗುವ, ಅಲ್ಲಿ ಹೇಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅನ್ನುವಂಥದ್ದು ತೋರಿಸ್ತೀವಿ. ನಮಸ್ತೆ ಎಲ್ರಿಗೂ. ಈ ಒಂದು ಆಯೋಜನೆ ಶೈಕ್ಷಣಿಕ ಮೇಳನ ಅದರಲ್ಲೂ ಪುತ್ತೂರಲ್ಲಿ ಆಯೋಜಿಸಿರೋದು ವಿಶೇಷ. ಯಾಕೆಂದ್ರೆ ಸಾಕಷ್ಟು ಜನಕ್ಕೆ ಜಿಲ್ಲಾ ಕೇಂದ್ರಗಳಿಗೆ ಹೋಗೋದು ತೊಂದರೆ ಆಗುತ್ತೆ. ಅದನ್ನೆಲ್ಲ ಗಮನ ಇಟ್ಕೊಂಡು ಈ ಆಯೋಜಕರು ಇಲ್ಲಿ ಆಯೋಜಿಸಿರೋದು ತುಂಬಾ ಒಂದು ಹೆಮ್ಮೆಯ ವಿಷಯ. ಅದೇ ರೀತಿ ಇದನ್ನ ವಿದ್ಯಾರ್ಥಿಗಳು ಸಹ ಒಳ್ಳೆ ರೀತಿ ಬಳಸ್ಕೊಂಡು ಮುಂದೆ ಅವರ ಶಿಕ್ಷಣ ಮತ್ತು ಅವರ ಒಂದು ವಿದ್ಯಾಭ್ಯಾಸಗಳು ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಇದನ್ನ ಆಯೋಜಿಸ್ತಾರೆ. ಎಲ್ರಿಗೂ ಒಳ್ಳೆ ಒಂದು ಪ್ರಯತ್ನ ಅಂತ ಹೇಳಬಲ್ಲೆ. ಆಲ್ ದಿ ಬೆಸ್ಟ್ ಫಾರ್ ದಿಸ್ ಶೈಕ್ಷಣಿಕ ಮೇಳ. ಎಸ್, ನಾವು ಕ್ಯಾಂಪಸ್ ನ ಎಂಟ್ರೆನ್ಸ್ ಅಲ್ಲಿ ಇದ್ದೇವೆ. ಇಲ್ಲಿ ಮಹಾಲಿಂಗೇಶ್ವರ ITI ಅವ್ರದ್ದು ಮಾಹಿತಿಗಳನ್ನ ಹಾಕಿದ್ದಾರೆ. ಅಂದ್ರೆ ಏನಿದೆ ಸಹಭಾಗಿತ್ವದ ಉದ್ಯಮಗಳಲ್ಲಿ ಉದ್ಯೋಗ ಕೌಶಲ್ಯ ತರಬೇತಿ ಕೊಡುವಂತದ್ರ ಬಗ್ಗೆ ಇರ್ಬೋದು. ಇಲ್ಲಿ ನಾವು ಎಂಟ್ರೆನ್ಸ್ ಹೇಗಿದೆ ಅಂತ ನೋಡ್ತಾ ಇದ್ರಿ. ಅಕ್ಷಯ ಕಾಲೇಜ್ನವ್ರದ್ದು ಬೋರ್ಡ್ಗಳನ್ನ ನೀವು ನೋಡ್ತಾ ಇದ್ರಿ. ಅದಾದ ನಂತರ ಇಲ್ಲಿ ಸಾತ್ವಿಕ್ MR ಅವರು ರ್ಯಾಂಕ್ ಪಡೆದಂತ ವಿಚಾರ ಇರ್ಬೋದು. ಪಾರ್ಟಿಸಿಪೇಟಿಂಗ್ ಅಂದ್ರೆ ಈ ಶೈಕ್ಷಣಿಕ ಮೇಳದಲ್ಲಿ ಭಾಗವಹಿಸುವಂತಹ ಸಂಸ್ಥೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿಯೊಂದು ಕ್ಲಾಸ್ ರೂಮ್ಗಳಲ್ಲಿ ಒಂದೊಂದು ಸಂಸ್ಥೆಯವರು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಆ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ನಾವೀಗ ಒದಗಿಸ್ತಾ ಹೋಗ್ತೀವಿ. ಇದೀಗ ನಾವಿರುವಂತಹದ್ದು ಸುದ್ದಿ ಮಾಹಿತಿ ಟ್ರಸ್ಟಿನ ಒಂದು ಸುದ್ದಿ ಅರಿವು ಮತ್ತು ಕೃಷಿ ಮಾಹಿತಿ ಸೇವಾ ಕೇಂದ್ರದ ಆ ಒಂದು ಕೌಂಟರ್ನಲ್ಲಿ. ಇಲ್ಲಿ ಒಳಗೆ ಹೋದಾಗ ಒಂದು ಮಾಹಿತಿಯನ್ನ ಒದಗಿಸುವಂತಹದ್ದಕ್ಕೆ ಇಲ್ಲಿ ರೆಡಿ ಆಗಿದ್ದಾರೆ. ಈಗಾಗಲೇ ಒಬ್ರು ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಸರ್, ಇದೇನಿದು? ಇದು ಮೊಜೆಂಟಿ ಜೇನು ಅಂತ ಹೇಳಿಕೊಂಡು, ಅಂದ್ರೆ ಸ್ಟಿಂಗ್ಲೆಸ್ ಹನಿ ಬಿ ಅಂತ ಹೇಳ್ತೇವೆ. ಅಂದ್ರೆ ಕಡಿಯುವುದಿಲ್ಲ. ಈ ಜೇನಿಗೆ ಕಡಿಯುವ ಗುಣ ಇಲ್ಲ. ಮೇನ್ ಇದಂತ ಹೇಳಿದ್ರೆ ಯಾರು ಕೂಡ ಮನೆಯಲ್ಲಿರುವ ಮೆಂಬರ್ಸ್ಗಳು, ಸಣ್ಣ ಮಕ್ಕಳಿರ್ಬೋದು, ಹೆಂಗಸರು ಇರ್ಬೋದು, ಯಾರು ಕೂಡ ಮಾಡ್ಬೋದು. ಇದು ಕಡಿಯುವುದಿಲ್ಲ. ಆದ ಕಾರಣ ಬಾರಿ ಆರಾಮಕ್ಕೆ ಇದನ್ನು ಸಾಕಣೆ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಜೇನು ಪ್ರತಿ ವರ್ಷ ನಾವು ತೆಗಿತಾ ಬಂದ್ರೆ ಒಳ್ಳೆ ಟೇಸ್ಟ್ ಇರುವಂತಹ ಜೇನು, ಹಾಗೆ ಹೈಯೆಸ್ಟ್ ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಜೇನು. ಅಂದ್ರೆ ಸಣ್ಣ ಹೂಗಳಿಗೆ ಕೂಡ ಹೋಗಿ ಪರಾಗವನ್ನು ಅಥವಾ ಮಕರಂದವನ್ನು ಕಲೆಕ್ಟ್ ಮಾಡಿ ಇದರಲ್ಲಿ ಸಂಗ್ರಹ ಮಾಡುವಂತಹ ಒಂದು ಜೇನಿದು. ಓಕೆ, ಎಸ್, ನೋಡಿ ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ ಇಲ್ಲಿ ಇರುವವರೆಲ್ಲರೂ ಕೂಡ. ನಾನು ವೆಂಕಟಕೃಷ್ಣ ಭಟ್, ಬ್ಯಾಂಕ್ ರೋಡ್, ಪಾಣಾಜಿ ಹತ್ರ. ನಂದು ಒಂದು VK ಭಟ್ ಫಾರ್ಮ್ಸ್ ಅಂತ ಹೇಳಿ ಇದರದ್ದೇ ವಿಡಿಯೋ ಇರುವಂತ ಒಂದು ಯೂಟ್ಯೂಬ್ ಚಾನಲ್ ಉಂಟು. ಅದರಲ್ಲಿ ಮಾಹಿತಿ ಕೂಡ ಉಂಟು. ಎಸ್, ನೋಡಿ ಇದು ಸುದ್ದಿ ಮಾಹಿತಿ ಸೇವಾ ಕೇಂದ್ರದ ಅಲ್ಲಿ ಇರುವಂತದ್ದು. ಬನ್ನಿ ಒಳಗೆ ಹೋಗುವ. ಅಕ್ಷಯ ಕಾಲೇಜ್ ಪುತ್ತೂರು ಪ್ರೊಫೆಷನಲ್ ಡಿಗ್ರಿ ಕೋರ್ಸ್ ಸೈನ್ಸ್ ಯಾವ್ದೆಲ್ಲ ಇದೆ ಅನ್ನುವಂಥದ್ದು, ಅಡ್ಮಿಷನ್ ಓಪನ್ ಆಗಿದೆ ಅನ್ನುವಂಥದ್ದು. ಅಲ್ಲಿ ಅಕ್ಷಯ ಕಾಲೇಜ್ನವರು ಕೂಡ ಇದ್ದಾರೆ. ಒಳಭಾಗ ಇಲ್ಲಿ ಮಾಹಿತಿಯನ್ನು ಒದಗಿಸುವಂತ ನಿಟ್ಟಿನಲ್ಲಿ ಅವರೆಲ್ಲವೂ ಕೂಡ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲ ಬ್ರೌಷರ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಸರಿಯಾದ ಮಾಹಿತಿಯನ್ನ ಒದಗಿಸುವಂತ ನಿಟ್ಟಿನಲ್ಲಿ SLC PUC ನಂತರ ಮುಂದೇನು ಅಂತ ಕೇಳಿದ್ರೆ ಅಕ್ಷಯ ಕಾಲೇಜ್ನಲ್ಲಿ ಮುಂದೆ ಏನಿದೆ ಅನ್ನುವಂತಹದನ್ನ ಇವರು ಹೇಳಲಿಕ್ಕಿದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಪ್ರಭಾವತಿ ಅಂತ. ಓಕೆ, ಮಕ್ಕಳು ಏನ್ ಕೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾ ಇದ್ರಿ? ಶೈಕ್ಷಣಿಕ ಮೇಳ ಹೇಗಿದೆ? ಶೈಕ್ಷಣಿಕ ಮೇಳ ಒಂದು ಉಪಯುಕ್ತವಾದಂತ ಒಂದು ಕಾರ್ಯಕ್ರಮ. ಅದರೊಟ್ಟಿಗೆ ಈ ಎಲ್ಲಾ ಕಾರ್ಯಕ್ರಮ ಶೈಕ್ಷಣಿಕ ಅಲ್ಲದ್ದು ಸ್ವ ಉದ್ಯೋಗಗಳಿಗೆ ಉಪಯೋಗ ಆಗುವಂತ ಕಾರ್ಯಕ್ರಮಗಳನ್ನು ಸೇರ್ಪಡಿಸಿದ್ದೀರಿ. ಅದೊಂದು ತುಂಬಾ ಸಂತೋಷದ ವಿಷಯ. ನಮ್ಮ ಕಾಲೇಜಲ್ಲಿ ಏವಿಯೇಷನ್ಗೆ ಜಾಸ್ತಿ ಕೇಳ್ತಾ ಇದ್ದಾರೆ. ಏವಿಯೇಷನ್ ವಿತ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ. ಅದಕ್ಕೆ ಈಗ ತುಂಬಾ ಜನ ಕೇಳಿಕೊಂಡು ಬಂದ್ರು. ಹಾಗೆ ಅದಕ್ಕೆ ಒಳ್ಳೆ ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಅನಿಸ್ತೇವೆ ನಾವು ಈ ಮೇಳದಲ್ಲಿ. ಹೌದು, ಇದೆ. ಥ್ಯಾಂಕ್ ಯು ಮೇಡಮ್. ಎಸ್, ನಾವೀಗ ನೋಡ್ತಾ ಇರುವಂತಹದ್ದು ವಿಪ್ಸೆ ಅಂದ್ರೆ ಒಂದು ಬಹಳ ವಿಶೇಷವಾದಂತಹ ಕಾಲೇಜು ಮಂಗಳೂರಿನಲ್ಲಿ ಇರುವಂತದ್ದು. ಕ್ಯಾರಿಯರ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಪ್ರೋಗ್ರಾಮ್ ಕೊಡುವಂಥದ್ದು. ಇಲ್ಲಿ ಡಿಪ್ಲೊಮಾ ಇರ್ಬೋದು, PG ಡಿಪ್ಲೊಮಾ ಇರ್ಬೋದು, ಅಡ್ವಾನ್ಸ್ ಡಿಪ್ಲೊಮಾ, BBA ಎಲ್ಲವೂ ಕೂಡ ಇದೆ. ಬಹಳ ವಿಶೇಷವಾಗಿ PG ಇನ್ ಫೈರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್ ಇದು ಸಬ್ಜೆಕ್ಟ್ಗಳಿದಾವೆ ಇಲ್ಲಿ. ಬನ್ನಿ ಒಳಗೆ ಹೋಗುವ. ಒಳಗೆ ಹೋದಾಗ ಅವ್ರ ಹತ್ರ ಮಾತಾಡಿಸ್ಬೇಕು. ವಿಶೇಷವಾಗಿ ಈ ಒಂದು ಮಿಪ್ಸೆ ಸಂಸ್ಥೆಯವರಿದ್ದಾರೆ, ಅವ್ರ ಹತ್ರ ಮಾತನಾಡಿಸೋಣ. ಬಹಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅವರ ಮಾಹಿತಿಯನ್ನ
ಕೊಡುವಂತ ನಿಟ್ಟಿನಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡುವಂತದ್ದು ಇರ್ಬೋದು. ಅದರ ಜೊತೆಗೆ ಅವರ ಮೇಜರ್ ಹೈಲೈಟ್ಸ್ಗಳೇನು ಅನ್ನುವಂತಹದನ್ನ ಇಲ್ಲಿ ಇಟ್ಟುಕೊಂಡು ಇಲ್ಲಿಗೆ ಬರುವಂತವರಿಗೆ ಸಂಪೂರ್ಣ ಮಾಹಿತಿ ಒದಗಿಸುವಂತ ದೃಷ್ಟಿಕೋನದಲ್ಲಿ ಒಂದು ಟೀಮ್ ಆಗಿ ಬಂದಿದ್ದಾರೆ. ನಮಸ್ತೆ. ನಮಸ್ತೆ. ಏನ್ ಹೇಳ್ತೀರಿ ಈ ಶೈಕ್ಷಣಿಕ ಮೇಳ? ಮಕ್ಕಳು ನಿಮ್ಮ ಹತ್ರ ಬಂದು ಏನ್ ಕೇಳ್ತಾ ಇದ್ದಾರೆ? ನಮ್ಮ ಹತ್ರ ಯೂಶುವಲಿ ಅಂದ್ರೆ ಈಗ 10th ಪಾಸ್ ಆದವರು ಮತ್ತೆ PUC ಪಾಸ್ ಆದವರು, ಈಗ 10th ಆದ್ಮೇಲೆ ಅವರಿಗೆ PUC ಬೇಡ, ನಮ್ಗೆ ಬೇರೆ ಏನಾದ್ರೂ ಪ್ಲಾನ್ಸ್ ಇದೆಯಾ, ಮಾಡ್ಬೋದಾ, ಆ ತರ ನಮ್ಮ ಹತ್ರ ಕ್ವೆಶನ್ ಮಾಡ್ತಾರೆ. ಸೊ PUC ಆದವರು ಕೂಡ ಹಾಗೇನೆ ನೆಕ್ಸ್ಟ್ ಡಿಪ್ಲೊಮಾ ಕೋರ್ಸಸ್ ಮಾಡ್ಬೇಕಾ, ಡಿಗ್ರಿ ಕೋರ್ಸಸ್ ಮಾಡ್ಬೇಕಾ, ಆ ತರ ಕ್ವೆಶನ್ ಮಾಡ್ತಾರೆ. ಸೊ ನಮ್ಮದು ಫಸ್ಟ್ ಆಫ್ ಆಲ್ ನಾವು ಈಗ MIFS ಅಂದ್ರೆ ನಾವು ಫೇಮಸ್ ಫಾರ್ ಫೈರ್ ಅಂಡ್ ಸೇಫ್ಟಿ. ಸೊ ಅದಕ್ಕೋಸ್ಕರ ಅವರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಬಟ್ ನಾವು ನಮ್ಮ ಕೋರ್ಸಸ್ ಬಗ್ಗೆ ಹೇಳುವಾಗ ಅವ್ರ ಅದರಲ್ಲಿ ಓಕೆ ಡಿಪ್ಲೊಮಾ ಇನ್ ಫೈರ್ ಅಂಡ್ ಸೇಫ್ಟಿ ಮಾಡಬಹುದು, ಬಟ್ ಅದಕ್ಕೋಸ್ಕರ ನಾವು ಏನೆಲ್ಲ ನಾವು ಆಫರ್ ಮಾಡ್ತೇವೆ, ನಮ್ಮ ಕ್ಯಾಂಪಸ್ ಅಲ್ಲಿ ಏನೆಲ್ಲ ಇದೆ, ಪ್ಲೇಸ್ಮೆಂಟ್ಸ್ ಇದೆಯಾ, ಅದ್ರದ್ದು ಟ್ರೈನಿಂಗ್ ಇದೆಯಾ, ಆ ತರದೆಲ್ಲ ನಮ್ಮ ಹತ್ರ ಕೇಳ್ತಾರೆ. ಸೊ ಪ್ಲೇಸ್ಮೆಂಟ್ ಇದೆ ಅಂತ ಹೇಳಿದ ತಕ್ಷಣನೇ ಅವರಿಗೆ ಆಬ್ವಿಯಸ್ಲಿ PUC ಆದ್ಮೇಲೆ 1 ವರ್ಷದ ಕೋರ್ಸಸ್ ಮಾಡಿ ನಾವು ಮಾಡ್ಬೋದು ಅಂತ ಆ ತರ ಪ್ಲಾನ್ಸ್ ಇದೆ. ಸೊ ನಾವು ಇಲ್ಲಿ ಆಫರ್ ಮಾಡ್ತಿರೋದು ಡಿಪ್ಲೊಮಾ ಇನ್ ಫೈರ್ ಅಂಡ್ ಸೇಫ್ಟಿ ಮೇನ್ಲಿ. ಇನ್ನೊಂದು ಕೋರ್ಸ್ ಅಂದ್ರೆ ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ ಅಂಡ್ ಸಪ್ಲೈ ಚೈನ್, ಮತ್ತೊಂದು ಹಾಸ್ಪಿಟಾಲಿಟಿ ಅಡ್ಮಿನಿಸ್ಟ್ರೇಷನ್ ಅಂತ ಕೋರ್ಸಸ್ ಆಫರ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಅವರಿಗೆ ಯಾವ್ದು ಕೂಡ ಚೂಸ್ ಮಾಡ್ಬೋದು. ಆಫ್ಟರ್ PUC ಆಫ್ಟರ್ 10th ಕೂಡ ಮಾಡ್ಬೋದು. ಈ ಶೈಕ್ಷಣಿಕ ಮೇಳದಲ್ಲಿ ಈ ರೀತಿಯಾದಂತಹ ಒಂದು ಎಲ್ಲಾ ಸಂಸ್ಥೆಗಳನ್ನ ಕರೆಯೋದ್ರಿಂದ ಯಾವ ರೀತಿ ನೆರವಾಗುತ್ತೆ? ಅಂದ್ರೆ ಅವೇರ್ನೆಸ್ ಸಿಗ್ತದೆ ಸ್ಟೂಡೆಂಟ್ಸ್ ನವರಿಗೆ. ಫಸ್ಟ್ ಆಫ್ ಆಲ್ ಅವರಿಗೆ ಐಡಿಯಾಸ್ ಇರಲ್ಲ. ಆಫ್ಟರ್ PUC ಅಂತ ಹೇಳಿದ್ರೆ ಡಿಗ್ರಿ ಮಾತ್ರ ಅಂತ ಅವರ ತಲೆಯಲ್ಲಿ ಇರ್ತದೆ ಸ್ಟೂಡೆಂಟ್ಸ್ ನವರಿಗೆ. ಈ ತರ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಇದೆ ಅಂತ ಯಾವ ಸ್ಟೂಡೆಂಟ್ಸ್ ಗೊತ್ತಾ ಗೊತ್ತಿರೋದಿಲ್ಲ. ಸೊ ಈ ತರ ನಾವು ಶೈಕ್ಷಣಿಕ ಮೇಳ ಮಾಡಿದಾಗ ಸ್ಟೂಡೆಂಟ್ಸ್ ನವರಿಗೆ 1 ವರ್ಷ ಆದ್ಮೇಲೆ ಕೂಡ ಅವರಿಗೆ ಪ್ಲೇಸ್ಮೆಂಟ್ ಆಗ್ತದೆ ಅಂತ ಸ್ವಲ್ಪ ಐಡಿಯಾ ಸಿಗ್ತದೆ. ಸೊ ಡಿಗ್ರಿ ಮಾಡ್ಬೇಕು ಮಾಡಬಾರ್ದು ಅಂತಲ್ಲ ಹೇಳುದು, ಬಟ್ ಈ ತರದ ಆಪ್ಷನ್ಸ್ ಇರುವಾಗ, ಆಪರ್ಚುನಿಟೀಸ್ ಇರುವಾಗ ಅವ್ರು ಯೂಸ್ ಮಾಡ್ಲಿಕ್ಕೆ ಅವರಿಗೊಂದು ಮಾಹಿತಿ ಸಿಕ್ಕಿದಾಗೆ ಆಗ್ತದೆ ಅಂತ ನನ್ನ ಒಪಿನಿಯನ್. ಹರ್ಷಿತಾ. ಏನಾಗಿದ್ರಿ? ನಾನು ಆಫೀಸ್ ಅಡ್ಮಿನ್. ಈ ತರ ಶೈಕ್ಷಣಿಕ ಮೇಳ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಅಂದ್ರೆ ಅವರಿಗೆ ಎಲ್ಲಾ ಮಾಹಿತಿಗಳನ್ನು ಒಂದೇ ತರ, ಈಗ ಇಲ್ಲಾಂದ್ರೆ ಅವರು ತುಂಬಾ ಕಾಲೇಜುಗಳಿಗೆ ಹೋಗ್ಬೇಕು, ಅರ್ಧದ ಇನ್ಫಾರ್ಮೇಶನ್ ಪಡಿಬೇಕು. ಇಲ್ಲಿ ಬಂದವರಿಗೆ ಎಲ್ಲಾ ಕಾಲೇಜಿದೆ, ಅವ್ರಿಗೆ ಯಾವ ಫೀಲ್ಡ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಆ ತರ ಒಂದು ಒಳ್ಳೆಯ ಮೇಳವನ್ನು ನೀವು ಅರೇಂಜ್ ಮಾಡ್ತಾ ಇದ್ದೀರಾ. ಈ ಸುದ್ದಿ ಸಂಸ್ಥೆಗೆ ಐ ವಿಶ್ ವೆರಿ ಏನ್ ಹೇಳೋದು, ಒಂದು ಒಳ್ಳೆ ಒಳ್ಳೆ ಒಂದು ನಿಮ್ಮಲ್ಲಿ ಇರುವ ಅಂದ್ರೆ ಪೇಪರ್ ಅಂತ ಹೇಳಿದ್ರೆ ಒಂದು ಮಾಧ್ಯಮ ಅಂತ ಹೇಳುದು ಪೇಪರ್ಗೆ ಮಾತ್ರ, ಅಂದ್ರೆ ಸುದ್ದಿಗೆ ಮಾತ್ರ ಅಲ್ಲದೆ ಎಜುಕೇಶನ್ಗೂ ನೀವು ಮಕ್ಕಳಿಗೆ ಅದನ್ನು ಒಂದು ಪ್ರಯೋಜನ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದೀರಾ. ನಿಮಗೆ ಒಂದು ಶುಭ ಆರೋಗ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಪ್ರಗತಿ ವಿಸ್ತಾರ ಮತ್ತು ಮಿನರ್ವ ಎರಡು ಕೂಡ ಒಂದಾಗಿ ಇಲ್ಲಿ ಪುತ್ತೂರಿನಲ್ಲಿ ಕಾರ್ಯಾಚರಿಸ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರಗತಿ ವಿಸ್ತಾರದವರು ಮತ್ತು ಮಿನರ್ವದ ಫ್ರಾಂಚೈಸಿಯನ್ನು ಪಡೆದಿರುವಂತವರು ಏನ್ ಹೇಳ್ತೀರಿ ಸರ್? ಮೊದಲನೇದಾಗಿ ಸುದ್ದಿ ಬಳಗಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದ್ರೆ ಕೃಷಿ ಮೇಳ ಆಯಿತು, ಈಗ ಒಂದು ಶೈಕ್ಷಣಿಕ ಮೇಳವನ್ನು ಆಯೋಜಿಸಿದ್ದೀರಾ. ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಬೇರೆ ಬೇರೆ ಕಾಲೇಜುಗಳಲ್ಲಿರುವ ಕೋರ್ಸ್ಗಳ ಬಗ್ಗೆ ಒಂದು ಮಾಹಿತಿ ಇರ್ಬೋದು, ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಸೊ ಅದರಲ್ಲಿಂದ ಇರುವಂಥ ಪ್ಲೇಸ್ಮೆಂಟ್ಸ್ ಇರ್ಬೋದು, ಇದೆಲ್ಲವನ್ನು ತಿಳ್ಕೊಡ್ಲಿಕ್ಕೆ ಒಂದು ದಾರಿದೀಪ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಪುತ್ತೂರಲ್ಲಿ ಇಲ್ಲದಂತಹ ಒಂದು ಕೋರ್ಸು, ಒಂದು ಏವಿಯೇಷನ್ ಇರ್ಬೋದು, ಅಥವಾ ಫೈರ್ ಆ್ಯಂಡ್ ಸೇಫ್ಟಿ ಇರ್ಬೋದು, ಅಥವಾ ಮೆರೈನ್ ಸೇಫ್ಟಿ ಇರ್ಬೋದು, ಈ ಥರದ ಕೋರ್ಸುಗಳನ್ನು ಮಿನರ್ವಾ ಕಾಲೇಜ್ ಮಂಗಳೂರಿನವರ ಸಹಯೋಗದೊಂದಿಗೆ ಇಲ್ಲಿ ಒಂದು ಶಾಖೆಯನ್ನು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಕಳೆದ ವರ್ಷ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್, ಈ ವರ್ಷ ಮಿನರ್ವಾ ಕಾಲೇಜು ಮಿಫ್ಸ್ ಅಂತ 18 ವರ್ಷಗಳಿಂದ ಮಂಗಳೂರಲ್ಲಿ ಅವರು ಕಾಲೇಜ್ ನಡೆಸ್ತಾ ಇದ್ದಾರೆ. ಒಂದು 1200 ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಸೊ ಅವರ ಸಂಸ್ಥೆಗೆ ನಾನು ಭೇಟಿ ನೀಡಿದಾಗ ಅಲ್ಲಿರುವಂಥ ಪ್ರಾಕ್ಟಿಕಲ್ ಸೆಷನ್ಸ್ ಇರ್ಬೋದು ಎಲ್ಲವೂ ನೋಡಿ ನನಗೆ ತುಂಬ ಗಮನ ಸೆಳೆಯಿತು. ಸೊ ಅವರಲ್ಲಿ ರಿಕ್ವೆಸ್ಟ್ ಮಾಡಿ ನಾವು ಇಲ್ಲಿ ಒಂದು ಫ್ರಾಂಚೈಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇದು ಮಕ್ಕಳಿಗೆ ನಾನು ಇಲ್ಲಿ ಹೇಳೋದೇನಂತ ಹೇಳಿದರೆ, ತಂದೆ ತಾಯಿಗೆ ಮಂಗಳೂರಿಗೆ ಹೋಗಿ ಓದಲಿಕ್ಕೆ ಹೊರೆ ಆಗ್ತದೆ, ಅಥವಾ ವಿಸ್ತಾರದಂಥ ಏವಿಯೇಷನ್ ಕಾಲೇಜ್ ಬೆಂಗಳೂರಿಗೆ ಹೋಗಲಿಕ್ಕೆ ಹೊರೆ ಆಗ್ತದೆ. ನಿಮ್ಮ ಊರಲ್ಲಿ ನಿಮ್ಮ ಕಾಲಬುಡಕ್ಕೆ ನಾವು ಈ 2 ಕೋರ್ಸನ್ನು ತಂದಿದ್ದೇವೆ. ದಯವಿಟ್ಟು ಒಂದು ಎನ್ಕ್ವೈರಿಗೆ ಇವತ್ತು ಅಥವಾ ನಾಳೆ 2 ದಿನ ಇದೆ, ಇಲ್ಲಿಗೆ ಬನ್ನಿ, ಇದರ ಬಗ್ಗೆ ತಿಳ್ಕೊಳ್ಳಿ. ಇಲ್ಲಿ ಅನೇಕ ಬೇರೆ ಕಾಲೇಜುಗಳು ವಿಚಾರಧಾರೆಗಳು ಇದೆ, ಅವುಗಳಲ್ಲೂ ಕೂಡ ನೋಡಿ ಮತ್ತು ಆಯ್ಕೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶೈಕ್ಷಣಿಕ ಮೇಳ ಎಷ್ಟು ಉಪಯೋಗ? ಶೈಕ್ಷಣಿಕ ಮೇಳ ಉಪಯೋಗ ಯಾಕಂತ ಹೇಳಿದ್ರೆ ಸರ್, ಈಗ 10th ಪಾಸ್ ಆಗಿ ಅಥವಾ PUC ಪಾಸ್ ಆಗಿ ಅಥವಾ ಡಿಗ್ರಿ ಪಾಸ್ ಆದವರು, ಸೊ ಇವರಿಗೆಲ್ಲ ವಾಟ್ ನೆಕ್ಸ್ಟ್ ಅಂತ ಹೇಳುವಂಥ ಕ್ವಶನ್ಸ್ ಅವರ ತಲೆಯಲ್ಲಿ ಇದ್ದೇ ಇರ್ತದೆ. ಸೊ ಅವರಿಗೆ ಅದರಲ್ಲಿ ಗೈಡೆನ್ಸ್ ಕೊಡುವಂತಹ ವಿಷಯದಲ್ಲಿ ಇದು ತುಂಬ ಅವರಿಗೆ ಒಂದು ಮಾಹಿತಿ ಕೊಡುವಂತಹ ಒಂದು ಪ್ರೋಗ್ರಾಮ್ ಅಂತ ಹೇಳ್ಬೋದು ಸರ್. ಫಸ್ಟ್ ಈಗ ಶೈಕ್ಷಣಿಕ ಮೇಳ, ಈಗ ಅದಕ್ಕಿಂತ ಮುಂಚೆ ಸಸ್ಯ ಜಾತ್ರೆ ಕೂಡ ಆಯಿತು. ಸೊ ಅದರಿಂದ ಸಹ ನಮಗೆ ತುಂಬ ಬೆನಿಫಿಟ್ಸ್ ಆಗಿದೆ. ಸೊ ಇದರಿಂದ ಸಹ ನಮಗೆ ತುಂಬ ಬೆನಿಫಿಟ್ಸ್ ಆಗ್ತದೆ. ಸೊ ಸ್ಟೂಡೆಂಟ್ಸ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದರೆ, ಸೊ ಇಂತಹ ಕಾಲೇಜಲ್ಲೆಲ್ಲ ಕಲಿಯೋದ್ರಿಂದ ಅವರಿಗೆ, ಸೊ ಈಗ ಬ್ಯಾಂಗ್ಳೂರಲ್ಲಿ ಹೋಗಿ ಕಲಿಬೇಕು ಅಂತ ಸ್ಕೈ
ವರ್ಡ್ ಅಂತ ಹೇಳಿದ್ರೆ ಅದು ಬ್ಯಾಂಗ್ಳೂರಲ್ಲಿ ಇರುವಂಥದ್ದು. ಸೊ ಅಲ್ಲಿ ಹೋಗಿ ಕಲೀಲಿಕ್ಕೆ ಕಷ್ಟ ಆಗ್ತದೆ. ಸೊ ಅದೇ ಎಜುಕೇಶನ್ ಅನ್ನು, ಅದೇ ಕ್ವಾಲಿಟಿ ಎಜುಕೇಶನ್ ಅನ್ನು ಈಗ ನಾವು ಪುತ್ತೂರಲ್ಲೇ ಕೊಡ್ತಾ ಇದ್ದೀವಿ. ಆಸ್ ವೆಲ್ ಆಸ್ ಈಗ ಮಿನರ್ವಾ ಕೂಡ ಅಂತ ಹೇಳಿದ್ರೆ ಮ್ಯಾಂಗ್ಳೂರಲ್ಲಿ ಹೋಗಬೇಕು, ಇಲ್ಲದ್ರೆ ಪುತ್ತೂರಿಂದ ಹೋಗಿ ಅಪ್ ಅಂಡ್ ಡೌನ್ ಮಾಡಿ ಕಷ್ಟ ಆಗುವಂತಹ ಮಕ್ಕಳಿಗೆ ಇಲ್ಲೇ ಬಂದು ಕಲಿಬಹುದು. ಸೊ ಯಾವುದೇ ಗೌರ್ಮೆಂಟ್ ಜಾಬ್ಸ್ ಅಥವಾ ಯಾವುದೇ ಬ್ಯಾಂಕ್ ಸೆಕ್ಟರ್ ಜಾಬಿಗೆ ಕಡಿಮೆ ಇಲ್ಲ ಈ ಏವಿಯೇಷನ್ ಜಾಬ್. ಸೊ ಅಷ್ಟೇ ಪರ್ಕ್ಸ್ ಅಂಡ್ ಬೆನಿಫಿಟ್ಸ್ ಇರುವಂಥದ್ದು ಅವರಿಗೆ. ಸೊ ಇದು ಒಂದು ಒಳ್ಳೆ ಅಪರ್ಚುನಿಟಿ ಅವರಿಗೆ. ಸೊ ಇದ್ರ ಬಗ್ಗೆ ಈಗ ರೀಸೆಂಟ್ ಆಗಿ ನಾವು ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಕೂಡ ಹೋಗಿದ್ವಿ. ಅಂತ ಹೇಳಿದ್ರೆ ಈಗ ಸ್ಟೂಡೆಂಟ್ಸಿಗೆ ಬುಕ್ ನಾಲೆಜ್ ಅಷ್ಟೇ ಅಲ್ಲದೆ, ಥಿಯರಿಟಿಕಲ್ ನಾಲೆಜ್ ಅಷ್ಟೇ ಅಲ್ಲದೆ, ನಾವು ಇಂಡಸ್ಟ್ರಿಯಲ್ ವಿಸಿಟ್ಸ್ ಆದಮೇಲೆ ಅಂತ ಹೇಳಿದ್ರೆ ಏರ್ಪೋರ್ಟ್ ವಿಸಿಟ್ ಈ ಥರ ಎಲ್ಲ ಮಾಡಿಕೊಂಡು ಇನ್ ಫ್ಲೈಟ್ ಸರ್ವಿಸ್ ಅಂತ ಮಾಡಿಕೊಂಡು ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್, ಸೊ ಪ್ರಾಕ್ಟಿಕಲ್ ನಾಲೆಜ್ ಕೊಡುವಲ್ಲಿ ಜಾಸ್ತಿ ಫೋಕಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದು ಅವರಿಗೆ ತುಂಬ ಹೆಲ್ಪ್ ಆಗುವಂಥದ್ದು. ಸ್ನಿಗ್ಧ ಅಂತ. ಸೊ ನಾನು ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. KVG ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಳ್ಯ ದಕ್ಷಿಣ ಕನ್ನಡ ಇನ್ನೊಂದು ಇಟ್ಕೊಂಡಿದ್ದಾರೆ, ಅವ್ರ ಹತ್ರ ಮಾತನಾಡಿಸ್ಬೇಕು. ನಮಸ್ತೆ. ಈ ಶೈಕ್ಷಣಿಕ ಮೇಳದಲ್ಲಿ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮೇಡಮ್, ಹೇಗೆ ಸಿಗ್ತಾ ಇದೆ? ನಿಮ್ಮ ಹೆಸರೇನವ? ಆಕಾಂಕ್ಷೆ. ಮಾಹಿತಿ ಎಲ್ಲ ಚೆನ್ನಾಗಿ ಸಿಕ್ಕಿದೆ ಮೇಡಮ್? ಎಷ್ಟು ಹೆಲ್ಪ್ಫುಲ್ ಮಕ್ಕಳಿಗೆ? ಮಕ್ಕಳಿಗೆ ಒಂದು ರೂರಲ್ ಏರಿಯಾದಲ್ಲಿ ಒಂದು ಒಳ್ಳೆ ಕಾಲೇಜ್ ಮಾಡಿದ್ದಾರೆ ಇವರು. ಎಲ್ಲ ಬ್ರಾಂಚಸ್ ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಂತ. ಆಲ್ರೆಡಿ ನನ್ನ ಮಗ ಆ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಜಾಬಲ್ಲಿ ಇದ್ದಾನೆ. ಅಲ್ಲ ಕ್ಯಾಂಪಸ್ ಸೆಲೆಕ್ಷನ್ ಬೇಗ ಆಗಿದೆ, ಒಂದು 3rd ಇಯರ್ ಇರೋರು. ಒಳ್ಳೆ ಕಾಲೇಜ್, ಎಲ್ಲ ಫೆಸಿಲಿಟಿ ಇದೆ. ಮೇಡಮ್, ಈಗ ಶೈಕ್ಷಣಿಕ ಮೇಳಕ್ಕೆ ಬಂದಿರಿ, ಎಷ್ಟು ಹೆಲ್ಪ್ಫುಲ್? ಆಕ್ಚುಲಿ ಸರ್, ಇದು ಉದ್ದೇಶ ನಮ್ಮ ಗ್ರಾಮೀಣದಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಕಮ್ಮಿ ಫೀಸ್ ಅಫೋರ್ಡಬಲ್ ಅಲ್ಲಿ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಒಂದು ಹಳ್ಳಿ ವಾತಾವರಣದಲ್ಲಿ ಹೇಗೆ ಶೈಕ್ಷಣಿಕ ಶಿಕ್ಷಣ ಟೆಕ್ನಾಲಜಿ ಪಡೆಯಬಹುದು ಅನ್ನೋದು ಒಂದು ಮಾಹಿತಿನ ಒದಗಿಸ್ಲಿಕ್ಕೆ ನಾವೊಂದು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಒಂದು ಕೆಲವೊಂದು ಪೇರೆಂಟ್ಸ್ ಬಂದು ನಮ್ಮ ಕಾಲೇಜಿನ ಬಗ್ಗೆ ಎಲ್ಲ ಮಾಹಿತಿನ ಪಡ್ಕೊಳ್ತಾ ಇದ್ದಾರೆ. ಇದು ನಮಗೆ ಸುದ್ದಿ ತಂದಿದೆ. ಮತ್ತೆ ಇನ್ನೊಂದು ವಿಚಾರ ನಮ್ಮ ಏನು ಹೇಳಬೇಕು ಅಂದ್ರೆ, ನಮ್ಮ KVG ಅವರ ಆಶಯದಂತೆ ನಾವು ಒಂದು KVG ಸ್ಕಾಲರ್ಶಿಪ್ ಟೆಸ್ಟ್ ನ ಪ್ರತಿ ಇಯರ್ಸ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಇದರಲ್ಲಿ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡಿದಂತ ಎಲ್ಲಾ ಮಕ್ಕಳಿಗೂ ಕೂಡ ನಾವು ಫೀಸ್ ರಿಡಕ್ಷನ್ ಇದ್ದೀವಿ. ನಾವು ಅತ್ಯಂತ ಕಮ್ಮಿ ಬೆಲೆಯಲ್ಲಿ ಒಂದು ರೂರಲ್ ಏರಿಯಾದಲ್ಲಿ ಎಲ್ಲಾ ವರ್ಗದ ಮಕ್ಕಳು ಒಂದು ಟೆಕ್ನಿಕಲ್ ಎಜುಕೇಶನ್ ಪಡಿಬೇಕು ಅನ್ನೋದು ಉದ್ದೇಶದಿಂದ ನಾವು ಇಲ್ಲಿ ಒಂದು ಆಗಮಿಸಿದ್ದೀವಿ ಸರ್. ಇದು ತುಂಬಾ ಖುಷಿ ಕೊಡ್ತಾ ಇದೆ ನಮ್ಗೆ. ನಿಮ್ಮ ಹೆಸರು? ಡಾಕ್ಟರ್ ಭಾಗ್ಯ HK, ಪ್ರೊಫೆಸರ್ ಇನ್ ENC ಡಿಪಾರ್ಟ್ಮೆಂಟ್. ಎಸ್, ಮಂಗಳೂರಿನ ಅಲೆನ್ ಮ್ಯಾಂಗಲೂರು ಇಲ್ಲಿ ಇದ್ದಾರೆ. ಅಲೆನ್ ನೀಟ್ ಅಕಾಡೆಮಿ, ಮಾನಸ ಟವರ್ ಸರ್ಕಲ್, ಕೊಡಿಯಾಲ್ ಬಾಯಲ್, ಮ್ಯಾಂಗ್ಳೂರು. ಬನ್ನಿ ಒಳ ಹೋಗುವ. ಬಹಳ ವಿಶೇಷವಾಗಿ ಅವರೆಲ್ಲ ಟೀಮ್ ಇದೆ, ಅವರಿಗೆ ಮಾಹಿತಿಯನ್ನ ಒದಗಿಸ್ತಾ ಇದ್ದಾರೆ. ಅಲೆನ್ ಅವರು ಇಡೀ ಟೀಮ್ ಇದ್ದಾರೆ, ಜೊತೆಗೆ ಇವರಿಗೆ ಮಾಹಿತಿಯನ್ನ ಒದಗಿಸ್ತಾ ಇದ್ದಾರೆ. ಸರ್, ಹೇಗೆ ಇವರು ಕೊಟ್ಟ ಮಾಹಿತಿಯ ಬಗ್ಗೆ? ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಾವು ನನ್ನ ಮಗಳಿಗೆ PUC, 2nd PUC, ಅದಕ್ಕೋಸ್ಕರ ನನ್ನ ಮಗಳ ವೈಯಕ್ತಿಕ ಇದಕ್ಕೋಸ್ಕರ ಕರಿಯರಿಗೋಸ್ಕರ ನಾನು ಮಂಗಳೂರಿನವನು, ಅದಕ್ಕೋಸ್ಕರ ಅವರು ಸಹ ಮಂಗಳೂರಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಮಾಹಿತಿಗಳನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಅವಳು ಕೂಡ ನೀಟನ್ನು ಬರಿಬೇಕನ್ನೋ ಇಂಟ್ರೆಸ್ಟ್ ಅಲ್ಲಿ ಇದ್ದಾಳೆ, ನೋಡ್ಬೇಕು ಹೇಗೆ ಆಗ್ತದೆ ಅಂತೇಳಿ. ಸೊ ಅವರು ಆದಷ್ಟು ಮಾಹಿತಿಗಳನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಶೈಕ್ಷಣಿಕ ಮೇಳದ ಉದ್ದೇಶ ಈಡೇರ್ತಾ ಇದೆ. ಖಂಡಿತವಾಗಿ ಸರ್, ಭಾರಿ ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಈ ರೀತಿ ಮೇಳಗಳು ಆಗಬೇಕು ಸರ್. ಇನ್ನು ಕೂಡ ಅದು ಕೂಡ ನಮ್ಮ ಪುತ್ತೂರಲ್ಲಿ ಆದಷ್ಟು ಇಂಥ ಇದಾದರೆ, ಏನು ಮೇಳಗಳಾದರೆ ಮುಂದಿನ ಭವಿಷ್ಯದಲ್ಲಿ ನಮ್ಮ ಈ ಪುತ್ತೂರಿನ ಮಕ್ಕಳಿಗೆ ಭಾರಿ ಉಪಯೋಗ ಆಗ್ತದೆ. ಯಾಕಂದರೆ ಅಲೆನ್ ಆಗಲಿ, ಇನ್ನು ಇಲ್ಲಿ ಬಂದಿರುವಂಥ ಬೇರೆ ಇನ್ಸ್ಟಿಟ್ಯೂಷನ್ಸ್ಗಳಾಗಲಿ, KVG ಆಗಿರ್ಬೋದು, ಶ್ರೀ ಮಹಾಲಿಂಗೇಶ್ವರ IT ಆಗಿರ್ಬೋದು, ಇವರೆಲ್ಲ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಸಂಸ್ಥೆಗಳಿಗೆಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಮತ್ತೆಲ್ಲ ಓಲ್ಡ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ. ಆದರೆ ಮಕ್ಕಳಿಗೂ ಕೂಡ ಬಹಳಷ್ಟು ವಿಚಾರಗಳು ರೀಚ್ ಆಗ್ತಾ ಇಲ್ಲ ಆಫ್ಟರ್ 10th. ಅದು ಚೆನ್ನಾಗಿ ರೀಚ್ ಆಗ್ಲಿಕ್ಕೋಸ್ಕರ ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್. ಅದಕ್ಕೋಸ್ಕರ ಇಲ್ಲೆಲ್ಲ ಒಳ್ಳೆಯ ಸಂಸ್ಥೆಗಳೆಲ್ಲ ಬಂದಿದೆ ಸರ್. ಚೆನ್ನಾಗಿ ಆಗ್ತದೆ ಅಂತ ನನ್ನ ಭವಿಷ್ಯ ಇದು ಕಾಣ್ತಾ ಇದ್ದೇನೆ. ಮಂಗಳೂರಿಗೆ ಬಂದಿರೋ ಇನ್ಸ್ಟಿಟ್ಯೂಷನ್ ಅವರು ಈಗ ಪುತ್ತೂರಿಗೆ ಬಂದಿದ್ದಾರೆ. ನೀಟ್ಗೆ ಯಾರು ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಮೆಡಿಕಲ್ ಆಗಲಿ, JEE ಆಗಲಿ, JEE ಮೇನ್ಸ್ ಆಗಲಿ, ಯಾರು ಅಟೆಂಡ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅವರು ಖಂಡಿತವಾಗಿಯೂ ಅಲೆನನ್ನು ರೀಚ್ ಮಾಡ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಈ ಪುತ್ತೂರಿನಲ್ಲಿ ಇವರು ಇಲ್ಲ, ಇವರು ಮಂಗಳೂರಲ್ಲಿ ಇರೋದು. ಆದರೆ ಪುತ್ತೂರಿನ ಇಂಟೀರಿಯರ್ ಸ್ವಲ್ಪ ಗ್ರಾಮೀಣ ಭಾಗದಿಂದ ಇರ್ಬೋದು, ಪಟ್ಟಣ ಭಾಗದಿಂದ ಆಗಿರ್ಬೋದು, ಆ ಮಕ್ಕಳಿಗೆ ಒಂದು ವೇಳೆ ಈ ಒಂದು ಮೆಡಿಕಲ್ ಫೀಲ್ಡಿಗೆ ಪ್ರೊಫೆಷನಲ್ ಇದಕ್ಕೆ ಹೋಗ್ಬೇಕಂತ ಹೇಳಿದರೆ ಖಂಡಿತವಾಗಿಯೂ ಈ ಅಲೆನ್ನ ಒಂದು ಮೀಟ್ ಮಾಡ್ಬೋದು ಅಂತೇಳಿ ನನ್ನ ಒಂದು ಆಲೋಚನೆ. ಅದೇ ರೀತಿಯಾಗಿ ಇಲ್ಲಿ ಬೇರೆ ಸಂಸ್ಥೆಗಳು ಇದೆ, ಅವುಗಳನ್ನು ಕೂಡ ಸೇರಿಸಿಕೊಂಡು ಎಲ್ಲ ಮಾಹಿತಿಗಳನ್ನು ತಗೊಳ್ಬೋದು. ಸರ್, ಈಗ ಅಲೆನ್ ಪುತ್ತೂರಲ್ಲಿ
ಒಂದು ಶೈಕ್ಷಣಿಕ ಮೇಳಕ್ಕೆ ಬಂದಿರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಇನ್ನು ಇಷ್ಟೊತ್ತವರೆಗೆ ಏನು ಆಗಿದೆಯಲ್ಲ ಸರ್ ತುಂಬ ಚೆನ್ನಾಗಿ ನಡೆದು ಬಂದಿದೆ ಸರ್. ಯಾಕಂದ್ರೆ ಈಗ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ತುಂಬಾ ಮಕ್ಕಳಿಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ನಮ್ಮ ಉದ್ದೇಶ ಅದೇ, ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡೋದು. ಅವ್ರಿಗಂದ್ರೆ ಏನು ಬೇಕು ಅದನ್ನ ನಾವು ಕೊಡ್ತಾ ಇದ್ದೇವೆ ಈಗ. ಸೊ ಮಕ್ಕಳಿಗೆ ಈಗ ಗೊತ್ತಿಲ್ಲ ಸರ್, ನಾವು ಅವ್ರಿಗೆ PUC ಆದ್ಮೇಲೆ ಏನ್ ಮಾಡ್ಬೇಕು ಅಥವಾ 10th ಆದ್ಮೇಲೆ ನಾವ್ ಏನ್ ಮಾಡ್ಬೇಕು, ಯಾವ ಕೋರ್ಸಿಗೆ ಹೋಗ್ಬೇಕು, ಏನ್ ಅದ್ ಮಾಡೋದ್ರಿಂದ ಏನ್ ಯೂಸ್ ಇದೆ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸೊ ನಾವು ಅದನ್ನ ಗೈಡ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ತನಕ ಏನಾಗಿದೆ ಅಲ್ಲ ಸರ್ ತುಂಬಾ ಚೆನ್ನಾಗೇ ಹೋಗ್ತಾ ಇದೆ. ಸೊ ನೋಡೋಣ ಈಗ ಮುಂದೆ ಹೇಗೆ ಮಧ್ಯಾಹ್ನ ಎಲ್ಲ ಸೆಷನ್ ಇದೆಲ್ಲ ಹೇಗಾಗತ್ತೆ ನೋಡ್ಬೇಕು. ಸೊ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಮಕ್ಕಳಿಗೆ ಏನ್ ಮಾಹಿತಿ ಬೇಕು ಅದನ್ನೆಲ್ಲ ಕೊಡ್ತಾ ಇದ್ದೇವೆ. ಈಗ ಪೇರೆಂಟ್ಸ್ ಕೂಡ ಬಂದು ಕೇಳ್ತಾ ಇದ್ದಾರೆ. ಸೊ ನೋಡೋಣ ಸರ್ ಹೇಗಾಗುತ್ತೆ ಅಂತ. ಹೌ ಇಟ್ ಹೆಲ್ಪ್ಸ್ ಸರ್? Basically, if as a teacher, if I say, there are many developments to other sectors of, but in education, if I say, there is no development needed. We have the same chairs and the board for preparation. So I personally believe in Gurukuls, that where students will come and get all the required education in terms of board exams, in terms of KCT for NEET or G under one roof. That we are going to do in Mangaluru. We have a residential campus known as Vikas Kendra, where we are teaching for board exams as well as for competition under one roof, where students can come. They have a residential hostels, they have a facility of food, we do care and we have education. ಏನು ಹೆಸರು? ಭಾನವಿ ಕೃಷ್ಣ ಅಂತ. ಓಕೆ, ಈ ಶೈಕ್ಷಣಿಕ ಮೇಳ ಆಗಿದೆ, ಈಗ ಇಲ್ಲಿ ನೀವು ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಮಾಹಿತಿ ಪಡ್ಕೊಳ್ತಿದ್ದೀರಿ. ಪಡ್ಕೊಳ್ತೀವಿ. ಎಷ್ಟು ಹೆಲ್ಪ್ ಆಗ್ತದೆ ನಿಮಗೆ? ತಲೆಯಲ್ಲಿ ಇಷ್ಟು ಕೋರ್ಸ್ಗಳಿದಾವೆ ಅಂತ ಗೊತ್ತಿಲ್ಲ? ಇಲ್ಲ ಗೊತ್ತಿರ್ಲಿಲ್ಲ, ಇಷ್ಟು ಸಹ ಉಂಟು ಅಂತ ಗೊತ್ತಿಲ್ಲ ನಮಗೆ. ನಾರ್ಮಲ್ ಆಗಿ ಇಂಜಿನಿಯರಿಂಗ್, ಡಾಕ್ಟರ್ ಅಷ್ಟೇ ಗೊತ್ತಿದೆ, MBBS ಅಷ್ಟೇ, JEE NEET ಅಷ್ಟೇ. ನಮಗೆ ಅದ್ರ ಮುಂದೆ ಏನು ಗೊತ್ತಿರ್ಲಿಲ್ಲ ಆಕ್ಚುಲಿ. ಇಲ್ಲಿಗೆ ಬಂದು ನಮಗೆ ಸ್ವಲ್ಪ ನಾಲೆಜ್ ಗೇನ್ ಆಯ್ತು, ಇದು ಸ್ವಲ್ಪ ಹೆಲ್ಪ್ಫುಲ್ ಆಯ್ತು ನಮಗೆ. ಯಾವ ಕ್ಲಾಸ್? ನಾನು 10th ಮುಗಿತು ಅಷ್ಟೇ. ರಿಸಲ್ಟ್ ಕಾಯ್ತಿದ್ದೀರಿ? ಆಗಾಯ್ತಿದೆ. ಏನು ಹೇಳ್ತೀರಿ ಮೇಡಮ್? ಅದೇ ಸರ್, ನಾವು ಸ್ವಲ್ಪ ಗೊಂದಲದಲ್ಲಿದ್ದೇವೆ ಏನ್ ಮಾಡೋದು ಮುಂದೆ ಅಂತ ಹೇಳಿ. ಹಾಗಾಗಿ ಈಗ 10th ಮುಗ್ದ ಕೂಡ್ಲೆ ಈಗ ಏನಾದ್ರೂ ಮಾಹಿತಿ ಸಿಕ್ಕಿದ್ರೆ ನಮಗೊಂದು ಸರಿಯಾಗಿ ಪ್ರಿಪೇರ್ ಆಗ್ಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಇವತ್ತು ಮೇಳಕ್ಕೆ ಬಂದಿದ್ದೇವೆ. ಹೆಲ್ಪ್ ಆಗುತ್ತೆ? ಹಾ, ಖಂಡಿತ ಖಂಡಿತ. ಈಗ ಅವ್ರ ಹತ್ರ ಮಾತಾಡ್ಬೇಕು. ಇನ್ನು ಅಂದ್ರೆ ಒಂದು ಐಡಿಯಾ ಇದೆ ಅವಳಿಗೆ ಹೀಗೆ ಹೋಗ್ಬೇಕು ಅಂತ. ಅದು ಆ ಲೈನಿಗೆ ಹೋಗ್ಬೇಕಾದ್ರೆ ಹೇಗೆ ಈಗ್ಲಿಂದ ಯಾವ ಸ್ಟೆಪ್ ತಗೋಬೇಕು ಅಂತ ಹೇಳಿ ಅವರ ಕೈಯಿಂದ ಮಾಹಿತಿ ಸಿಗ್ತದಲ್ಲ. ಹಾಗಾಗಿ ಸುಷ್ಮಾ ಅಂತ ಹೇಳಿ. ಇನ್ನೊಂದು ಕ್ಲಾಸ್ ನಲ್ಲಿ ಇರುವಂತವ್ರು HPR ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ ಪುತ್ತೂರು, ನೆಲ್ಲಿಕಟ್ಟೆ. ನೋಡು, ಅವ್ರ ಹತ್ರ ಮಾಹಿತಿಯನ್ನು ತೆಗೆದುಕೊಳ್ಳುವ ಹೇಗೆ ಇದು ಹೆಲ್ಪ್ ಆಗ್ತಾ ಇದೆ ಶೈಕ್ಷಣಿಕ ಮೇಳ ಅನ್ನುವಂಥದ್ದು. HPR ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸಂಸ್ಥೆ ಈ ಶೈಕ್ಷಣಿಕ ಮೇಳದಲ್ಲಿ ಬಂದು ಯಾವ ರೀತಿಯಾಗಿ ಮಕ್ಕಳು ಮಾತಾಡ್ತಾರೆ ಮತ್ತು ಈ ಶೈಕ್ಷಣಿಕ ಮೇಳ ಎಷ್ಟು ಹೆಲ್ಪ್ ಆಗುತ್ತೆ? ಸೊ HPR ನಾವೊಂದು 5 ವರ್ಷದಿಂದ ಇಲ್ಲಿ ಪುತ್ತೂರಿನಲ್ಲಿ ಏನು ನಮ್ಮ ಸಂಸ್ಥೆ ಇದೆ. ಸೊ ಹಾಗಾಗಿ ನಮ್ಮಲ್ಲಿ ನರ್ಸಿಂಗ್ ಮತ್ತೆ ಪ್ಯಾರಾಮೆಡಿಕಲ್ನ ಒಂದು ಕೋರ್ಸ್ಗಳು ಇರುವಂಥದ್ದು. ಸೊ ಇಲ್ಲಿ ಈ ಒಂದು ಶೈಕ್ಷಣಿಕ ಮೇಳ ಏನಿದೆ ಅದು ಪುತ್ತೂರಿನ ಜನತೆಗೆ ಎಕ್ಸ್ಪೋಸ್ ಆಗಲಿಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು. ಸೊ ನಾವೀಗ ಇಷ್ಟು ವರ್ಷದಿಂದ ಇದ್ರೂ ಕೂಡ ಕೆಲವರಿಗೆ ಇಲ್ಲಿಯ ಒಂದು ಲೋಕಲ್ಸ್ ಜನರಿಗೆ ಏನಾದ್ರೂ ಡೌಟ್ ಇರ್ಬೋದು, HPR ಎಲ್ಲಿದೆ ಏನು ಅನ್ನುವಂಥದ್ದು. ಸೊ ಈಗ ಬಂದಂತ ಎಲ್ರಿಗೂ ಕೂಡ ನಾವು ಮಾಹಿತಿಯನ್ನು ಕೊಡೋದ್ರಿಂದಾಗಿ ಅವ್ರಿಗೊಂದು ಏನಾಗ್ತದೆ, ನಮ್ಮ ಸಂಸ್ಥೆಯ ಪರಿಚಯ ಆಗ್ತದೆ. ಸೊ ಹಾಗಾಗಿ ಅದರಿಂದ ಒಂದು ತುಂಬಾ ಹೆಲ್ಪ್ ಆಗ್ತಿದೆ ನಮ್ಗೆ. ಸೊ ಆ ವಿಚಾರ. ನಿಶಾಂತ್ ಅಂತ. ಸೊ ನಾನಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಅಕಾಡೆಮಿ ಫಾರ್ ಕ್ರಿಯೇಟಿವ್ ಲರ್ನಿಂಗ್ ಟ್ರೈನಿಂಗ್ ಯೂನಿಟ್ ದೀಪ ಬುಕ್ ಹೌಸ್ ಪುತ್ತೂರು ಹಿಡಿದು ಏನಿದೆ ನೋಡುವ, ಹೇಗೆ ಇದೆ ಅನ್ನುವಂಥದ್ದು. ಹಾನೆಸ್ಟ್, ಟ್ರೂತ್ಫುಲ್ಲು, ಕಲ್ಚರ್ಡ್, ಹಂಬಲ್, ಎಲ್ಲ ಬದುಕಿನ ಪಾಠಗಳನ್ನು ಹೇಳ್ಕೊಡುವಂಥದ್ದು. ನೋಡಿ, ಇಲ್ಲಿ ಬದುಕು ಹೀಗಿರೋದಲ್ಲ ನೋಡಿ, ಇದೊಂದು ಆನೆ ಹೀಗಿದೆ ಅಂತ ಎಲ್ಲ ಒಂದು ವಿಶೇಷ ಚೇತನರು ಆನೆ ಹೇಗಿದೆ ಅಂತ ಕಂಡು ಹುಡುಕಿದಂಥದ್ದು. ಅವರಿಗೆ ಆನೆಯ ಚಿತ್ರಣ ಗೊತ್ತಿರೋದಿಲ್ಲ, ಅದನ್ನು ಯಾವ ರೀತಿಯಾಗಿ ಅವರು ಚಿತ್ರಿಸ್ತಾರೆ. ಬಾಲ ಈ ರೀತಿ ಹಗ್ಗದ ರೀತಿಯಲ್ಲಿದೆ ಅನ್ನುವಂಥದ್ದು, ಕಂಬದ ರೀತಿಯಲ್ಲಿದೆ ಅನ್ನುವಂಥದ್ದು. ಇಲ್ಲಿ ನೋಡಿ, ಇದೆಲ್ಲವೂ ಕೂಡ ಒಂದೊಂದು ರೀತಿಯಲ್ಲಿ ಖುಷಿ ಕೊಡುವಂಥದ್ದು. 3 ಮಂಗಗಳದ್ದು ಕತೆ ಗೊತ್ತುಂಟು ನಿಮಗೆ. ಹೀಗೆ ಬಹಳ ವಿಶೇಷವಾಗಿ ವಿವಿಧ ಮಾಡೆಲ್ಗಳ ಮೂಲಕ ಚಿತ್ರಣವನ್ನ ಒಂದು ಪಾಠ ಹೇಳುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಆಗ್ತದೆ. ಇದು ಕ್ರಿಯೇಟಿವ್ ಲರ್ನಿಂಗ್ ಅಂತ ಹೇಳ್ಬೋದು. GTech ಕಂಪ್ಯೂಟರ್ ಎಜುಕೇಶನ್ ಪುತ್ತೂರು ಆ ಸಂಸ್ಥೆಯ ಒಂದು ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ವಿ ನೋಡಿ. ಅವರು ಕೂಡ ಬಂದಿದ್ದಾರೆ, ಅವ್ರ ಹತ್ರ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಮಕ್ಕಳು. ಎಂತ ಕೇಳಿದ್ರಿ?
ಅವರದ್ದು ಬೇರೆ ಬೇರೆ ಕೋರ್ಸ್ನ ಬಗ್ಗೆ ಹೇಳ್ತಾ ಇದ್ರು, ಕಂಪ್ಯೂಟರ್ ರಿಲೇಟೆಡ್ ಎಲ್ಲ. ಮತ್ತೆ ಎಂತೆಲ್ಲ ಕೇಳಿದ್ರಿ ನೀವು? ಅದರಲ್ಲಿ ಕೋಡಿಂಗ್ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್, ಅನಿಮೇಷನ್ ಅದ್ರದ್ದೆಲ್ಲ ಕೋರ್ಸಸ್ ಉಂಟು. ಓಕೆ, ಖುಷಿ ಆಯ್ತಾ? ಹಾಗೆ ಖುಷಿ ಆಯ್ತು ಕೇಳಿ. ಇಲ್ಲಿ ಮಾತ್ರ ಹೋದ ಬೇರೆ ಎಲ್ಲ ಕಡೆ ಹೋದಾ? ಇಲ್ಲ, ಇದೀಗ ಸದ್ಯಕ್ಕೆ ಸಮ್ಮರ್ ಕೋರ್ಸಸ್ ಅಂತೆ. ಇದಕ್ಕೆ ಕ್ವಾಲಿಫಿಕೇಶನ್ ಅಂತ ಬೇಡ ಅಂತ ಹೇಳಿದ್ರು. ಯಾವ ಏಜ್ ಹೌದು, ಈಗಲೇ ಕಲಿಬಹುದು ಅಂತ. PUC ಆಗ್ಬೇಕಂತ ಇಲ್ಲ. ನಿಮಗೊಂದು ಚಾನ್ಸ್ ಇದೆ. ಹಾ, 400+ ಕೋರ್ಸಸ್ ಉಂಟು ಅಂತ ಹೇಳಿದ್ರು ಅವರು. 400+ ನೋಡಿ. ಈಗ ಗೊತ್ತಿತ್ತ ನಿಮಗೆ? ಇಲ್ಲ ಇಲ್ಲ, ಗೊತ್ತಿಲ್ಲ, ಆಯ್ತು ಈಗ ಗೊತ್ತಾಯ್ತು. ನೋಡಿ, ನಿಮಗೆ ಗೊತ್ತಿದ್ದ ಪುಟ? ನಮಗೆ ಗೊತ್ತಿಲ್ಲ. ಎಂತ ಈಗ ಎಂತ ಗೊತ್ತಾಯ್ತು? ಈಗ ನಂಗೆ ಸುಮಾರು ನಂಗೆ ಪ್ರೈಮರಿ. ಹೌದೌದು, ಈಗಿಂದಲೇ ಅದೆಲ್ಲ ಬೇಕು ಹೌದು. ಅಲ್ವಾ? ಎಂತ ಹೆಸರು? ಯಾತ್ರಿಕ್. ನಿಂದು? ಸಮರ್ಥ. ಜಿತೇನ್. ಏನ್ ಕೇಳಿದ್ದೀನಿ? ನಾನು ಕೋರ್ಸ್ ಯಾವ್ದೆಲ್ಲ ಇದೆ ಅಂತ. ಹೆಲ್ಪ್ ಆಗಿದೆ ನಿಜಕ್ಕೂ. ಮೇಡಮ್ ಏನ್ ಹೇಳ್ತೀರಿ? ಸರ್, ಅಂದ್ರೆ ನಾವು ಅಕೌಂಟಿಂಗ್, ಮಲ್ಟಿಮೀಡಿಯಾ, ಸಾಫ್ಟ್ವೇರ್ ಈ ತರದ ಕೋರ್ಸಸ್ ಎಲ್ಲ ಮೇನ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಅಂದ್ರೆ ಇವರು ಪ್ರೈಮರಿ ಸ್ಟೂಡೆಂಟ್ಸ್, ಇವರಿಗೆ ಮೇನ್ ಆಗಿ ನಾವೀಗ ಸಮ್ಮರ್ ವೆಕೇಶನ್ ಕೋರ್ಸಸ್ ಈಗ ಕೊಡ್ತಾ ಇದ್ದೇವೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 20 ಎಬವ್ ಕೋರ್ಸಸ್ ನಾವೀಗ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಮತ್ತೆ ಈಗ ನಮ್ಮಲ್ಲಿ ಅಕೌಂಟಿಂಗ್ ಫೀಲ್ಡ್ ಅಲ್ಲಿ ಆದ್ರೂ ಸಹ ಅಂದ್ರೆ ಅಬ್ರಾಡ್ ಫೋಕಸ್ ಮಾಡಿ ಸಹ ಕೋರ್ಸ್ ಮೇನ್ಲಿ ಪ್ರೊವೈಡ್ ಮಾಡ್ತಿದ್ದೇವೆ. ಅದರಲ್ಲಿ ನಾವು ಕೊಡುವ ಸರ್ಟಿಫಿಕೇಶನ್ಸ್ ಎಲ್ಲ ಇಂಟರ್ನ್ಯಾಷನಲಿ ಕ್ವಾಲಿಫೈಡ್ ಸರ್ಟಿಫಿಕೇಶನ್ಸ್, ಗ್ಲೋಬಲ್ ಸರ್ಟಿಫಿಕೇಶನ್ಸ್. ಅದು ನಿಮಗೆ ಈವನ್ ಅಬ್ರಾಡ್ ಅಲ್ಲಿ ಕೂಡ ವ್ಯಾಲಿಡ್ ಇರ್ತದೆ. ಓಕೆ, ಮತ್ತೆ ಅದೇ ನಮ್ಮಲ್ಲಿ ಈಗ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್, ಎಥಿಕಲ್ ಹ್ಯಾಕಿಂಗ್, ಈವನ್ ಇಲ್ಲಿ ಪುತ್ತೂರಲ್ಲಿ ಎಲ್ಲಿ ಕೋರ್ಸಸ್ ಪ್ರೊವೈಡ್ ಮಾಡ್ತಾರೆ ಗೊತ್ತಿಲ್ಲ. ಅಂದ್ರೆ ನಮ್ಮಲ್ಲಿ ಈಗ ಅಕೌಂಟಿಂಗ್ ಫೀಲ್ಡ್ ಅಲ್ಲಿ ಆದ್ರೂ ಇಂಡಿಯನ್ ಅಂಡ್ ಫಾರಿನ್ ಅಕೌಂಟ್ಸ್, GCC, VAT, ಮತ್ತೆ ಫುಲ್ ಸ್ಟಾಕ್ ವೆಬ್ ಡೆವಲಪ್ಮೆಂಟ್ ಇದೆ, ಡಿಜಿಟಲ್ ಮಾರ್ಕೆಟಿಂಗ್, ಎಥಿಕಲ್ ಹ್ಯಾಕಿಂಗ್, ಈ ತರದ ಮಲ್ಟಿಪಲ್ ಕೋರ್ಸಸ್ ಎಲ್ಲಾನು ನಮ್ಮಲ್ಲಿ ಪ್ರೊವೈಡ್ ಮಾಡ್ತಿದ್ದೇವೆ. ಆಲ್ಮೋಸ್ಟ್ ಇವರಿಗೆ ಈಗ ಅಂದ್ರೆ ಇಲ್ಲಿ ನಮಗೆ ಇಷ್ಟೊಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಇವ್ರಿಗೆ ಈಗ ನಮಗೆ ಪ್ರೈಮರಿ ಸ್ಟೂಡೆಂಟ್ಸ್ ಇಂದ ಹಿಡಿದು ಪ್ರೈಮರಿ ಮತ್ತು ಹೈಯರ್ ಸೆಕೆಂಡರಿ ಲೆವೆಲ್ ಈಗ ನಾವು ಸಮ್ಮರ್ ವೆಕೇಶನ್ ಅವರಿಗೆ 2 ಮಂತಿನ ಕೋರ್ಸ್ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಇದು ಶೈಕ್ಷಣಿಕ ಮೇಳದಲ್ಲಿ ಎಲ್ಲ ಸಂಸ್ಥೆಗಳನ್ನು ಕರೆಸಿ ಮಾಡ್ತಿರೋದು ಹೆಲ್ಪ್ ಆಗುತ್ತಾ? ಹೌದು ಹೌದು, ತುಂಬಾ ಹೆಲ್ಪ್ ಆಗಿದೆ. ಅಂದ್ರೆ ಈಗ ಬರ್ತಾ ಇದ್ದಾರೆ ಸ್ಟೂಡೆಂಟ್ಸ್ ನಮಗೀಗ, ನಾವೀಗ ಒಂದು 1 ಇಯರ್ ಆಗ್ತಾ ಬರ್ತಾ ಉಂಟಷ್ಟೇ ನಮ್ದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗಿ. ಸೊ ರೆಕಗ್ನೈಸ್ ಮಾಡಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಡೈರೆಕ್ಟ್ ಬರ್ತಾ ಇದ್ದಾರೆ. ಸೊ ನಮಗೆ ಇಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಿಶಿತಾ, ನಾನು ಇಲ್ಲಿ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಲಕ್ಷ್ಮಿ ಇನ್ಸ್ಟಿಟ್ಯೂಟ್ ಆಫ್ ಟೈಪ್ ರೈಟಿಂಗ್ ಮತ್ತು ಕಂಪ್ಯೂಟರ್ಸ್, ಇದರ ಬಗ್ಗೆ ನಮ್ಮ ಸುಮಿತ್ರಾ ಅವರು ಅವರನ್ನ ಸಂದರ್ಶನ ಮಾಡ್ಲಿಕ್ಕಿದ್ದಾರೆ. ಒಂದು PV ಕೃಷ್ಣ ಅಂತೇಳಿ ಪ್ರಿನ್ಸಿಪಲ್ ಆಗಿದ್ದಾನೆ, ಲಕ್ಷ್ಮಿ ಇನ್ಸ್ಟಿಟ್ಯೂಟ್ ಆಫ್ ಟೈಪ್ ರೈಟಿಂಗ್ ಆ್ಯಂಡ್ ಕಂಪ್ಯೂಟರ್ಸ್. 1980 ನಮಗೆ ಅಪ್ರೂವಲ್ ಆಗಿದೆ. 1978 ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಮಗೆ ಅಪ್ರೂವಲ್ ಆಗೋದು 1980. ಟೈಪ್ ರೈಟಿಂಗ್, ಇಂಗ್ಲೀಷ್, ಕನ್ನಡ, ಸ್ಟೆನೋ, ಶಾರ್ಟ್ ಹ್ಯಾಂಡ್. ನಂತರ ಕಾಲ ಕಳೆದ ಮೇಲೆ ಈಗ ಕಂಪ್ಯೂಟರ್ ಬಂದ ಮೇಲೆ ಮಕ್ಕಳು ಡೌನ್ ಆಯಿತು. ನಮಗೆ 2014 ನಾವು ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದ್ದೇವೆ. ಕಂಪ್ಯೂಟರ್ ಕೂಡ ಹಾಗೆ 2 ಕೋರ್ಸಸ್ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ, ಆಫೀಸ್ ಆಟೋಮೇಷನ್ ಕೋರ್ಸ್ ಅಂತೇಳಿ ಮತ್ತು ಇನ್ನೊಂದು ಗ್ರಾಫಿಕ್ ಡಿಸೈನ್ 2 ಕೋರ್ಸಸ್ ಕೊಟ್ಟಿದ್ದಾರೆ 6 ತಿಂಗಳಿಂದ. ಅದರ ಸರ್ಟಿಫಿಕೇಟ್ ಕೂಡ ಗೌರ್ಮೆಂಟ್ ಸರ್ಟಿಫಿಕೇಟೇ, ಪಬ್ಲಿಕ್ ಎಕ್ಸಾಮಿನೇಷನ್ ಮಾಡಿ SSLC ಬೋರ್ಡ್ನವರೇ ಸರ್ಟಿಫಿಕೇಟ್ ಕೊಡ್ತಾರೆ. ಆದ ಕಾರಣ ಅದು ಫುಲ್ ವ್ಯಾಲ್ಯೂ ಇದ್ದ ಸರ್ಟಿಫಿಕೇಟ್. ನಮ್ಮದೀಗ ಅದೇ ದರ್ಬೆಯಲ್ಲಿ ಜಂಕ್ಷನ್ನಲ್ಲಿ ಪಾಪ್ಯುಲರ್ ಮತ್ತು ಅದರ ಮಾಳಿಗೆಯಲ್ಲಿ ರನ್ ಮಾಡ್ತಾ ಇದ್ದೇವೆ ಫಸ್ಟಿಂದಲೇ. 78 ಸೇಮ್ ಪ್ಲೇಸ್ನಲ್ಲಿ ರನ್ ಮಾಡ್ತಾ ಇದ್ದೇವೆ. ಹಾಗೆ ಇವರು ನಮ್ಮ ಸ್ಟಾಫ್ ಕೂಡ. ಶೈಕ್ಷಣಿಕ ಮೇಳದ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ಇದು ತುಂಬ ಪ್ರಯೋಜನ ಆಗ್ತದೆ ನಮಗೆ. ಈಗ ಜಸ್ಟ್ ನೋಡಿದರೆ ಥ್ರೂಔಟ್ ಆವತ್ತಿಂದ ಇವತ್ತುವರೆಗೆ ಥ್ರೂಔಟ್ ಯಾವ ಡಿಪಾರ್ಟ್ಮೆಂಟ್ಗೆ ಹೋದರೂ ನಮ್ಮಲ್ಲಿ ಕಲಿತ ಮಕ್ಕಳು ಇದ್ದಾರೆ. ಈಗ ಉದಾಹರಣೆಗೆ ಪುತ್ತೂರಿನಲ್ಲಿ ಕೋರ್ಟ್ನಲ್ಲಿ 5 ಜನ ವರ್ಕ್ ಮಾಡ್ತಾ ಇದ್ದಾರೆ. ಸುಳ್ಯ ಕೋರ್ಟ್ನಲ್ಲಿದ್ದೇವೆ, ಪುತ್ತೂರು ಕೋರ್ಟ್ನಲ್ಲಿ, ಸಾಧಾರಣ ಬೇರೆ ಬೇರೆ ಇದಕ್ಕೆ ಹೋದಲ್ಲೆಲ್ಲ ಮಕ್ಕಳು ಕಾಣ್ತದೆ. ನಮಗೆ ತುಂಬ ಪ್ರಯೋಜನ ಆಗ್ತದೆ ಮಕ್ಕಳಿಗೆ ಇದನ್ನು. ಈಗ ನೀವು ಎಷ್ಟು ಡಿಗ್ರಿ ಮಾಡಲಿ, PG ಮಾಡಲಿ, ಯಾವುದು ಮಾಡಿದರೂ ಕೂಡ ಈ ಒಂದು ಕೋರ್ಸ್ ಮಾಡಿದ ಕೂಡಲೇ ಅವರಿಗೆ ಒಂದು ಕೆಲಸಕ್ಕೆ, ಒಂದು ಉದ್ಯೋಗಕ್ಕೆ ಅವಕಾಶ ಆಗ್ತದೆ. ಅದು ತುಂಬ ಪ್ರಯೋಜನ ಆಗ್ತದೆ ಮಕ್ಕಳಿಗೆ. ಅದು ವೆರಿ ಚೀಪರ್. ಇದು ಕೂಡ ಫೀಸು ಕೂಡ ಎಲ್ಲ ಇದಕ್ಕಿಂತ ಭಾರಿ ಕಡಿಮೆ ಫೀಸ್ನಲ್ಲಿ ಮಾಡ್ತಾ ಇದ್ದೇವೆ, ಗೌರ್ಮೆಂಟ್ ಫೀಸ್. ನಾವು ಪೂರ್ಣಚಂದ್ರ ಅಂತೇಳಿ ಟಾಟಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕಿಲ್ಸ್ ಇಂದ ಮುಂಬೈ ಮತ್ತೆ ಅಹಮದಾಬಾದ್ ಬ್ರಾಂಚ್. ಆಕ್ಚುಲಿ ಇದು ಏನಂತ ಹೇಳಿದ್ರೆ ITI, ಡಿಪ್ಲೊಮಾ, ಇಂಜಿನಿಯರಿಂಗ್ ಮತ್ತೆ ಡಿಗ್ರಿ ಅದು ಫೈನಲ್ ಇಯರ್ ಮತ್ತೆ ಪಾಸ್ಟ್ ಔಟ್ ಸ್ಟೂಡೆಂಟಿಗೆ ಟಾಟಾ ಕಡೆಯಿಂದ. ಆಕ್ಚುಲಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ಪ್ರಾಜೆಕ್ಟ್, ರನ್ ಮಾಡ್ತಿರೋದು ಟಾಟಾ ಟ್ರಸ್ಟ್.
ಸೊ ಇಲ್ಲಿ ಏನಾಗ್ತಂತ ಹೇಳಿದ್ರೆ ಫೈನಲ್ ಇಯರ್ ಮತ್ತು ಪಾಸ್ಟ್ ಔಟ್ ಸ್ಟೂಡೆಂಟ್ನವರಿಗೆ ಒಂದು 3 ಮಂತ್ಸ್ ಅಥವಾ 2 ಮಂತ್ಸ್ ಇದು ಕೋರ್ಸ್ ಡೆವಲಪ್ ಮಾಡಿ ಅವ್ರಿಗೆ ಆ ಒಂದು ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಸ್ಕಿಲ್ ಡೆವಲಪ್ ಮಾಡೋದು. ಫಾರ್ ಎಕ್ಸಾಂಪಲ್ ITI ತಗೊಳ್ಳೋದಾದ್ರೆ ಎಲೆಕ್ಟ್ರಿಕ್ ವೆಹಿಕಲ್ 2-3 ವೆಹಿಕಲ್ ಇದೆ, ಟೆಕ್ನಿಷಿಯನ್ಸ್ ಇದೆ, ಮತ್ತೆ ಆರ್ಕ್ ವೆಲ್ಡಿಂಗ್ ಅಂತಿದೆ, ಮತ್ತೊಂದು CNC ಆಪರೇಷನ್ಸ್. ಇದರದೊಂದು 3 ಮಂತ್ಸ್ ಅಥವಾ 2.5 ಮಂತ್ಸ್ ಇದು ಕೋರ್ಸಸ್ ಇದೆ. ಸೊ ಫೀಸ್ ಇದೆ, ಸೊ ಎಲ್ಲದಕ್ಕೊಂದು ಫೀಸ್ ಇದೆ, ಲಿಮಿಟೆಡ್ ಫೀಸ್ ತಗೊಳ್ತೇವೆ. ಸೊ ಅದಕ್ಕಿಂತ ಮುಂಚೆ ಏನಂತಂದ್ರೆ ಟಾಟಾ ಕಡೆಯಿಂದ ನಾವೀಗ ಒಂದು ಬ್ಯಾಚ್ ಒಬ್ಬರ ಯಾರಂದ್ರೆ ಒಬ್ಬನಿಗೆ ಕ್ಲಾಸಸ್ ಪ್ರೊವೈಡ್ ಮಾಡ್ತೇವೆ, ಕೋರ್ಸ್ ಪ್ರೊವೈಡ್ ಮಾಡ್ತಂದ್ರೆ ನಮಗೆ ಆಕ್ಚುಲಿ ಖರ್ಚಾಗೋದು 1.5 lakhs ಖರ್ಚಾಗ್ತದೆ. ಉಳಿದ ಅಮೌಂಟ್ ಎಲ್ಲ ಬಂದು ಟಾಟಾ ಟ್ರಸ್ಟ್ ಪೇ ಮಾಡುದು. ಇದೇ ತರ ನಾವು ಅಂದ್ರೆ ಎಲ್ಲದಕ್ಕೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲರಿಗೂ ನಾವು ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಜಾಬ್ ಅಂದ್ರೆ ಟಾಟಾ ಟ್ರಸ್ಟ್ ಇಂದ ಜಾಬ್ ಅಸಿಸ್ಟ್ ಕೂಡ ಮಾಡಿ ಕೊಡ್ತೇವೆ. ಬಟ್ ಕ್ಯಾಂಪಸ್ ಇರೋದು ಮುಂಬೈ ಮತ್ತೆ ಅಹಮದಾಬಾದ್, ಗುಜರಾತ್ ಅಲ್ಲಿ. ಲಿಮಿಟೆಡ್ ಸೀಟ್ ಅಂತ ಹೇಳಿದ್ರೆ ಲೈಕ್ 16 ಸೀಟ್ ಇರುದು ಮುಂಬೈಯಲ್ಲಿ ಆಲ್ ಓವರ್ ಇಂಡಿಯಾಕ್ಕೆ. ಮತ್ತೆ ಅಹಮದಾಬಾದ್ ಅಲ್ಲಿ ಇರೋದು, ಗುಜರಾತ್ ಅಲ್ಲಿ 20 ಸೀಟ್ಸ್. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಇರ್ತದೆ, ಅದಾದ ಮೇಲೆ ಅವ್ರಿಗೆ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಕ್ಲಿಯರ್ ಆದ ಮೇಲೆ ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೆಸ್ ಆಗುತ್ತೆ. ಸೊ ಕೋರ್ಸ್ ಡೇ 1 ಇಂದನೇ ಅವರಿಗೆ ಏನಂತಾರೆ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಇಂಡಸ್ಟ್ರಿಯಲ್ ವಿಸಿಟ್ ಇಂದನೇ ಸ್ಟಾರ್ಟ್ ಮಾಡ್ತಾರೆ. 5 years ಅಂದ್ರೆ ಸೇಫ್ಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೇಫ್ಟಿ ಆದ ಮೇಲೆ ನೆಕ್ಸ್ಟ್ ಅವ್ರಿಗೆ ಕೋರ್ಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಕೋರ್ಸಸ್ ಎಂಡ್ ಆಗುವಾಗ ಅವ್ರಿಗೆ ಕಮ್ಯುನಿಕೇಶನ್ ಇರ್ಬೋದು, ಇಂಟರ್ವ್ಯೂ ಪ್ರೋಸೆಸ್ ಇರ್ಬೋದು, ಮತ್ತೊಂದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು. ಸೊ ಎಲ್ಲ ಆದ ಮೇಲೆ ಅವರಿಗೆ ಟಾಟಾ ಟ್ರಸ್ಟ್ ಇಂದ ಜಾಬ್ ಅಸಿಸ್ಟ್ ಕೂಡ ಇರ್ತದೆ. ಮೇ ಬಿ ಆ ಟೈಮಲ್ಲಿ ಮೇ ಬಿ ಟಾಟಾ ಮೋಟರ್ಸ್ ಬರ್ಬೋದು, TVS ಇರ್ಬೋದು, ಅಥವಾ ತುಂಬಾ ಕಂಪನೀಸ್ ಒಟ್ಟಿಗೆ ನಮ್ಮದು ಟೈಅಪ್ ಇರ್ತದೆ. ಸೊ ಆ ಕಂಪನಿಯವ್ರು ಬಂದು ಹೈರ್ ಮಾಡ್ಕೊಂಡು ಹೋಗ್ತಾರೆ. ಸೊ ಎಷ್ಟು ಶೈಕ್ಷಣಿಕ ಮೇಳ ಎಷ್ಟು ಅನುಕೂಲ? ಶೈಕ್ಷಣಿಕ ಮೇಲೆ ಆಕ್ಚುಲಿ ಈ ತರ ಪ್ರೋಗ್ರಾಮ್ ಎವ್ರಿ ಡಿಸ್ಟಿಕ್ ಅಲ್ಲಿ ಅಥವಾ ಎಲ್ಲಾ ಪ್ಲೇಸಸ್ ಅಲ್ಲಿ ಆಗ್ತಾನೆ ಇರುತ್ತೆ. ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಥವಾ ಅವರ ಪೇರೆಂಟ್ಸ್ ಈಗಿರುವ ಅಂದ್ರೆ ಐಡಿಯಾ ಏನಂತಾರೆ, ನನ್ನ ಮಗ ಇಂಜಿನಿಯರಿಂಗ್ ಓದಿದ್ರೆ ಅದ್ ಮಾಡ್ತಾನೆ, ನನ್ನ ಮಗ ಡಾಕ್ಟರ್ ಆದ್ರೆ ಇದು ಸಾಕು, ಅವ್ನು ಲೈಫ್ ಸೆಟಲ್. ಇಲ್ಲ, ಈಗ ಇಂಜಿನಿಯರಿಂಗ್ ಅಥವಾ ಡಾಕ್ಟರ್ಗಿಂತ ತುಂಬಾ ಅಪರ್ಚುನಿಟಿ ಇದೆ, ತುಂಬಾ ಕೋರ್ಸಸ್ ಇದೆ. ಅದರ ಬಗ್ಗೆ ನಮ್ಮ ಸ್ಟೂಡೆಂಟ್ಸ್ ಸ್ಪೆಷಲಿ ಈ ದಕ್ಷಿಣ ಕನ್ನಡ ಇರ್ಬೋದು, ನಮ್ಮ ಹಳ್ಳಿಯಲ್ಲಿ ಇರ್ಬೋದು ಸ್ಟೂಡೆಂಟ್ಸ್ ಯಾರಿಗೆ ಐಡಿಯಾ ಇಲ್ಲ. ಇಂಥ ಐಡಿಯಾ ನಮಗೆ ಸಿಗ್ಬೇಕಾದ್ರೆ ಈ ತರ ಸೆಕ್ಷನ್ ಇದಕ್ಕೆ ಬಂದು ನೋಡಿ, ಇಂಥ ಕಾಲೇಜ್ ಅಂದ್ರೆ ಈ ತರ ಶೈಕ್ಷಣಿಕ ಇದು ಮಾಡ್ತಾರೆ, ಕೋರ್ಸ್ ಇದು ಬರ್ತಾ ಉಂಟು, ಆಗ ಅವ್ರಿಗೆ ಐಡಿಯಾ ಸಿಗ್ತದೆ ಯಾಕೆ ಆ ಕೋರ್ಸ್ ಮಾಡ್ಬೇಕು, ಅದರಿಂದ ಏನು ಫ್ಯೂಚರ್ ಏನಿದೆ. ಯಾಕಂದ್ರೆ ಬರೀ ಒಂದು ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಅಥವಾ ಬೇರೆ ಕೋರ್ಸಸ್ ಮಾಡಿದ್ರೆ ಅದ್ರಲ್ಲಿ ಅದೇ ಫ್ಯೂಚರ್ ಅಂತ. ಫಾರ್ ಎಕ್ಸಾಂಪಲ್ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ಕರ್ನಾಟಕ ಸಿಟಿಲಿ ಬರೀ CS ಕಂಪ್ಯೂಟರ್ ಸೈನ್ಸ್ ಬ್ರಾಂಚಿಗೆ ಎಷ್ಟು ಲಕ್ಷ ಜನ ಜಾಯ್ನ್ ಆಗ್ಯಾರ, ಆಲ್ಮೋಸ್ಟ್ 4 ಲಕ್ಷ ಜನ ಜಾಯ್ನ್ ಆಗ್ಯಾರ. ಸೊ ನೆಕ್ಸ್ಟ್ ಅವರು ಅಂದ್ರೆ ಆ ಡ್ಯೂರೇಷನ್ ಆದಮೇಲೆ ಒಂದು 4 ವರ್ಷ ಆದಮೇಲೆ ಅಷ್ಟು 4 ಲಕ್ಷ ಜನಕ್ಕೆ ಎಲ್ಲಿದೆ IT ಫೀಲ್ಡ್ ಜಾಬ್ ಎಲ್ಲಿದೆ? ಇಲ್ಲ, ಜಾಬೇ ಸಿಗುದಿಲ್ಲ. ಈಗಂತಂದ್ರೆ ಕ್ರೈಸಿಸ್ ಅಂದ್ರೆ ಜಾಬ್ ಎಲ್ಲೂ ಇಲ್ಲ ಸರ್. ಮೆಕ್ಯಾನಿಕಲ್ ಇರ್ಬೋದು, ಸಿವಿಲ್ ಇರ್ಬೋದು, ಎಲ್ಲ ಡೌನ್ ಆಗಿದೆ. ಓಕೆ, ಬಟ್ ಅದು ಅಪರ್ಚುನಿಟಿ ತುಂಬಾ ಇದೆ. ಮೆಕ್ಯಾನಿಕಲ್ ಇರ್ಬೋದು, ಸಿವಿಲ್ ಇರ್ಬೋದು, ಅಥವಾ ನಿಮ್ಮದು ಬೇರೆ ಬೇರೆ ಎಲೆಕ್ಟ್ರಿಕ್ ಬ್ರಾಂಚ್ ಇರ್ಬೋದು. ಮೊದಲು ತಿಳ್ಕೊಂಡ್ರೆ CS ಮಾತ್ರ, ಈಗ ತಿಳ್ಕೊಂಡ್ರೆ CS ಮಾತ್ರ ಅಂತ. CS ತುಂಬಾ ಬ್ರಾಂಚಸ್ ಇದೆ, ಇವನ್ ತುಂಬಾ ಕೋರ್ಸ್ಗಳಿದೆ. ಸೊ ಅದನ್ನೆಲ್ಲ ಯುಟಿಲೈಸ್ ಮಾಡ್ಬೇಕು, ಇಂಥ ಪ್ಲೇಸಿಗೆ ಬಂದೇ ಆಗಬೇಕು, ಆಗ ಮಾತ್ರ ನಿಮ್ಗೆ ಐಡಿಯಾ ಸಿಗ್ತದೆ. ಎಸ್, ಇನ್ನೊಂದು ಕಡೆ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಗ್ಳೂರು ಸ್ಟಾರ್ಟ್ ಯುವರ್ ಡ್ರೀಮ್ ಕ್ಯಾರಿಯರ್ ವಿತ್ ಫ್ಲೈಯಿಂಗ್ ಕಲರ್ಸ್ ಅನ್ನುವಂಥದ್ದಲ್ಲಿ ಆರಂಭಿಸ್ತಾ ಇದ್ದಾರೆ. ಅವರು ಬಹಳಷ್ಟು ಮಾಹಿತಿಗಳನ್ನ ಇಲ್ಲಿ ಮಕ್ಕಳಿಗೆ ಒದಗಿಸ್ತಾ ಇದ್ದಾರೆ. ಆ ಎಲ್ಲ ಸೀನ್ಗಳನ್ನ ಅಂದ್ರೆ ಅವರು ಯಾವ ರೀತಿಯಾಗಿ ಮಕ್ಕಳಿಗೆ ಮಾಹಿತಿ ಒದಗಿಸ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಎಲ್ಲ ವಿಶೇಷವಾಗಿ ಮಕ್ಕಳಿಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿದೆ, ಏನು ಎತ್ತ ಅನ್ನುವಂಥದ್ದು. ಅಂದ್ರೆ ಅವರ ಸಂಸ್ಥೆಯಲ್ಲಿ ಯಾವ್ಯಾವ ಕೋರ್ಸ್ಗಳಿದಾವೆ, ಆ ಯಾವ ಕೋರ್ಸಿನ ಮಹತ್ವ ಏನು, ಮತ್ತು ಆಯಾ ಕೋರ್ಸಿಗೆ ಸೇರಬೇಕಾದ್ರೆ ಹೇಗೆ, ಏನು ಎತ್ತ, ಮತ್ತು ಮಕ್ಕಳ ಡೌಟ್ಗಳೇನಿರ್ತದೆ ಆ ಡೌಟ್ಗಳನ್ನು ಕ್ಲಿಯರ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ನಾನು ಮುರಳಿ ಮಜಲು ಅಂತೇಳಿ. ನಾನು ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ MD. ಏನೆಲ್ಲ ಕೋರ್ಸ್ಗಳಿದಾವೆ ಮತ್ತು ಈ ಒಂದು ಶೈಕ್ಷಣಿಕ ಮೇಳದಲ್ಲಿ ಮಕ್ಕಳು ಏನ್ ಕೇಳ್ತಾ ಇದ್ದಾರೆ? ಹೌದು, ಈಗ ನಾವು ಆಕ್ಚುಲಿ ಮಂಗಳೂರಿಂದ ಬಂದಿರೋದು. ಇಲ್ಲಿ ಸುದ್ದಿಯವರು ಇದನ್ನ ಶಿಕ್ಷಣ ಶಿಬಿರವನ್ನ ಮಾಡ್ತಾ ಇದ್ದಾರೆ ಅಥವಾ ಒಂದು ಫೇರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ವಿ ಅಪ್ರೋಚ್ಡ್ ಒನ್ ಆಫ್ ಯುವರ್ ಭಾಸ್ಕರ್ ರೈ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಅವ್ರು ಹೇಳಿದ್ರು ಈ ತರ ಬನ್ನಿ. ಸೊ ವಿ ಆರ್ ಡನ್ ಇಟ್. ಆಕ್ಚುಲಿ ವಿ ಆರ್ ಇನ್ ಟು ಟ್ರೈನಿಂಗ್ ಸಿನ್ಸ್ 2005. 2005 ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಏವಿಯೇಷನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಲಾಜಿಸ್ಟಿಕ್ಸ್ NSCM ಆಗಿರ್ಬೋದು, ಮತ್ತು ಈ ಸಲ ನಮ್ಮ ಕೂಡ 24/7 ಒಟ್ಟಿಗೆ ಸೇರಿಕೊಂಡು ಒಂದು ಮಾಸ್ ಮೀಡಿಯಾ ಕೋರ್ಸ್ ಕೂಡ ಮಾಡ್ತಾ ಇದ್ದೀವಿ. ಮೇನ್ಲಿ ಇಂಡಸ್ಟ್ರಿ ಫೋಕಸ್ಡ್. ಅಂದ್ರೆ ಯಾವಾಗ ಈಗ BA ಜರ್ನಲಿಸಮ್ ಎಲ್ಲ ಕೋರ್ಸ್ ಮಾಡಿದ ಸ್ಟೂಡೆಂಟ್ಸ್ ಇದ್ದಾರೆ, ಆದರೆ ಅವರದ್ದು ಏನಂತ ಹೇಳಿದ್ರೆ ಅದು ಥಿಯರಿಟಿಕಲಿ ಆಗಿ ಜಾಸ್ತಿ, ಪ್ರಾಕ್ಟಿಕಲಿ ಕಮ್ಮಿ ಇದೆ. ಆ ಒಂದು ಗ್ಯಾಪ್ ಅನ್ನ ಬ್ರಿಡ್ಜ್ ಅಥವಾ ಆ ಒಂದು ಇದನ್ನ ಫಿಲ್ಅಪ್ ಮಾಡ್ಲಿಕ್ಕೋಸ್ಕರ ನಾವು ಒಂದು ಹೊಸ ಕೋರ್ಸ್ ಅನ್ನು ಮಾಡ್ತಾ ಇದ್ವಿ. ಹಾಗೆ ಏವಿಯೇಷನ್ ಅಲ್ಲಿ ಕ್ಯಾಬಿನ್ ಕ್ರೂ, ಗ್ರೌಂಡ್ ಸ್ಟಾಫ್, ಪೈಲಟ್, ಮತ್ತೆ ಟ್ರಾವೆಲ್ ಅಂಡ್ ಟೂರಿಸಂ, ಏರ್ ಟಿಕೆಟಿಂಗ್, ಈ ಥರದ ಕೋರ್ಸ್ಗಳಿದೆ. ಲಾಜಿಸ್ಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು, ಮಾಸ್ ಮೀಡಿಯಾ ಕಮ್ಯುನಿಕೇಷನು, ಮತ್ತು BCom ಅಂತ ಆ ಥರದ ಕೋರ್ಸ್ಗಳು. ಪ್ಲಸ್ ನಮ್ಮ ಹತ್ರ
ಯಾವುದೇ ಕೋರ್ಸಿಗೆ ಫಾರ್ ಎಕ್ಸಾಂಪಲ್ ಹೈಯರ್ ಎಜುಕೇಷನ್ ಆಫ್ಟರ್ PUC ನಿಮಗೆ BBA BCom BCA ವಿತ್ ಲಾಟ್ ಆಫ್ ಸಬ್ಜೆಕ್ಟ್ಸ್ ಎಡಿಷನಲ್ ಸಬ್ಜೆಕ್ಟ್ ಮಾಡಬೇಕು, ಅದರ ಗೈಡೆನ್ಸ್ ಕೊಡ್ತಾ ಇದ್ದೇವೆ. ನಮ್ಮ ಹತ್ರ ತುಂಬ ಕೆಲವು ಕಾಲೇಜ್ ಟೈಅಪ್ಸ್ ಕೂಡ ಇದೆ. ಸೊ ಆಲ್ ಸಾರ್ಟ್ ಆಫ್ ಕೋರ್ಸಸ್ ಅಂದರೆ ಎಲ್ಲ ಕೋರ್ಸ್ಗಳು ಒಂದೇ ಸೂರಲ್ಲಿ ಸಿಗುವ ರೀತಿಯಂಥ ವ್ಯವಸ್ಥೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇದೆ. ಮಕ್ಕಳ ಬೆಳವಣಿಗೆಗೆ ಬಹಳ ಮುಖ್ಯ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್. ಇಲ್ಲಿ ಇನ್ನೊಂದು ಸಂಸ್ಥೆ ಇದೆ, ಶಾರದಾ ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯ ಪುತ್ತೂರು. ಇವರು ಕೂಡ ಇಲ್ಲಿ ಒಂದು ಸ್ಟಾಲ್ ಹಾಕಿದ್ದಾರೆ, ಅವ್ರ ಹತ್ರ ಮಾತನಾಡಿಸ್ಬೇಕು. ಮೇಡಮ್ ನಮಸ್ತೆ. ಈ ಒಂದು ಶೈಕ್ಷಣಿಕ ಮೇಳದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಿ, ಬಹಳ ವಿಶೇಷವಾಗಿ ಏನ್ ಹೇಳ್ತೀರಿ? ಸರ್ ಖುಷಿ ಆಯ್ತು. ನಮ್ದು ಅಂದ್ರೆ ಈಗ ಸ್ಕೂಲ್ ನಡೀತಾ ಉಂಟು, ಆದರೆ ಇಡೀ ಪುತ್ತೂರಿನ ಜನತೆಗೆ ಎಲ್ರಿಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಒಂದು ಇದಿದೆ ಅಂತೇಳಿ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಎಲ್ರಿಗೂ ಇದು ತಲುಪಬೇಕು ಹೇಳೋ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ಸ್ಟಾಲ್ ಹಾಕ್ಲಿಕ್ಕೆ ಇದು ಮಾಡ್ಕೊಂಡಿದ್ದೇವೆ. ಹಾಗಾಗಿ ತಮಗೆ ಸುದ್ದಿ ಬಳಗದವರಿಗೆ ತುಂಬಾ ತುಂಬಾ ಧನ್ಯವಾದಗಳು, ಒಂದು ಅವಕಾಶ ಮಾಡಿಕೊಟ್ಟಿದ್ದು. ಹೇಗೆ ರೆಸ್ಪಾನ್ಸ್ ನೋಡ್ಬೇಕಷ್ಟೇ ಸರ್, ಯಾಕೆಂದ್ರೆ ಅಂದ್ರೆ ಇನ್ನು ನಮ್ಗೆ ಅದು ಏನು ಇದು ಸಿಗ್ತಾ ಇಲ್ಲ. ನನಗೆ ಅಂದ್ರೆ ಸ್ಟೂಡೆಂಟ್ಸ್ ಸ್ಟ್ರೆಂತ್ ಆದ್ರೆ ತುಂಬಾ ಒಳ್ಳೇದು. ಅದಕ್ಕಿಂತ ನನಗೆ ಪುತ್ತೂರಿನ ಇಡೀ ಎಲ್ಲ ಜನತೆಗೆ ನನಗೆ ಇದು ಇಲ್ಲಿ ಗೊತ್ತಾಗ್ಬೇಕು, ನಮ್ದೊಂದು ಸ್ಕೂಲ್ ಇದೆ. ಹಿಂದೂಸ್ತಾನಿ ಹೇಳಿದ್ರೆ ಇಲ್ಲಿ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅದೊಂದು ಇದು ದೃಷ್ಟಿ ಇಟ್ಕೊಂಡು ನಾವು ಇದು ಮಾಡಿದ್ದೇವೆ. ಶಾರದಾ ಭಟ್ ಅಂತ ಹೇಳಿ ಸರ್. ಹಾಗೆ ಇವರು ಉಮಾ ಅಂತ ಹೇಳಿ ಇವರು ಕೂಡ ನಮ್ಮ ಟೀಚರ್. ಇನ್ನೊಂದು ಸಂಸ್ಥೆ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗೇಟ್ವೇ ಟು ಪಬ್ಲಿಕ್ ಸರ್ವಿಸ್ ಅನ್ನುವಂಥದ್ದು. ಬನ್ನಿ ಅವ್ರ ಹತ್ರ ಮಾತನಾಡಿಸುವ. ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬೆಂಗಳೂರು, ಏನು ವಿಶೇಷತೆ ಸರ್? ಇದರ ವಿಶೇಷತೆ ಏನಂದ್ರೆ, ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ ಜನ ಎಲ್ಲ ಡಿಗ್ರಿ ಆದಮೇಲೆ UPSC ತಯಾರಿ ಅದನ್ನು ಮಾಡ್ತಾರೆ, ಅಂದರೆ IAS ಆಗಬೇಕು IPS ಆಗಬೇಕು ಅಂತ. ನಮ್ಮ ವಿಶೇಷತೆ ಏನು ಅಂತಂದರೆ, ನಾವು ಡಿಗ್ರಿ ಜೊತೆಗೇನೆ ಸಿವಿಲ್ ಸರ್ವಿಸ್ ಟ್ರೈನಿಂಗನ್ನು ಕೊಡ್ತೀವಿ. ಸುಮಾರು ನಮ್ಮ ಏನು ಪೇರೆಂಟ್ ಇನ್ಸ್ಟಿಟ್ಯೂಷನ್ ಇದೆ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್, ಅದು ಸುಮಾರು 25 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. 25 ವರ್ಷದಲ್ಲಿ ಮೋರ್ ದೆನ್ 8000 IAS IPS KS DYSP ಆಫೀಸರ್ಗಳಿದ್ದಾರೆ. ಅವರು ನಾಟ್ ಓನ್ಲಿ ಏನು ಕರ್ನಾಟಕ ಸ್ಟೇಟ್ ಅಲ್ಲ, ಭಾರತಾದ್ಯಂತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ನಾವೇನು ಮಾಡ್ತಾ ಇದೀವಿ ಅಂದರೆ, ಮಕ್ಕಳಿಗೆ ಸಿನ್ಸ್ ಅವರ್ ಇನ್ಸ್ಟಿಟ್ಯೂಷನ್ ಈಸ್ ಅಫಿಲಿಯೇಟೆಡ್ ವಿತ್ ಬೆಂಗಳೂರು ಯೂನಿವರ್ಸಿಟಿ, ಸೊ ಬೆಳಗ್ಗೆ 9 to 1 ಏನು ಕ್ಲಾಸಸ್ ಇರುತ್ತೆ, UPSC ಕ್ಲಾಸಸ್ ಇರುತ್ತೆ, IAS ತರಬೇತಿ. ಮಧ್ಯಾಹ್ನ 2 to 5 ಏನಿರುತ್ತೆ. ಈಗ ಮಗು ಏನಾದರೂ ಸ್ಟೂಡೆಂಟ್ ಎನ್ರೋಲ್ BA ಆಗಿದ್ರೆ BA ಕ್ಲಾಸಸ್ ಇರುತ್ತೆ, BCom ಕ್ಲಾಸಸ್ ಇರುತ್ತೆ, BS ಕ್ಲಾಸಸ್ ಇರುತ್ತೆ. ಸೊ ಕರ್ನಾಟಕದಿಂದ ಹೆಚ್ಚು IAS IPS ಆಫೀಸರ್ಗಳನ್ನು ಕೊಡಬೇಕು ಅನ್ನೋದು ನಮ್ಮ ಇನ್ಸ್ಟಿಟ್ಯೂಟ್ನ ಒಂದು ಉದ್ದೇಶ. ಈ ಒಂದು ಈಗ ಶೈಕ್ಷಣಿಕ ಮೇಳ ಅಂತ ಮಾಡ್ತಾರೆ ಸರ್, ಈ ರೂರಲ್ ಏರಿಯಾದಲ್ಲಿ ಶೈಕ್ಷಣಿಕ ಮೇಳ ಮಾಡೋದ್ರಿಂದ ಎಷ್ಟು ಹೆಲ್ಪ್ಫುಲ್? ಫಾರ್ ಶೋರ್. ಏನು ಅಂತಂದ್ರೆ ಏನಾಗುತ್ತೆ ಅಂತಂದರೆ, ನಾವು ಯಾವತ್ತೂ ಹೇಳ್ತೀವಿ ಒಂದು ಇನ್ಫಾರ್ಮ್ಡ್ ಚಾಯ್ಸ್ ಮಾಡಬೇಕು ಅಂತ. ಅಂದರೆ ಎಲ್ಲ ಮಾಹಿತಿ ಇದ್ದು ಆಯ್ಕೆ ಮಾಡುವಂಥದ್ದೇ ಬೇರೆ, ಏನೂ ಇಲ್ಲದೇ ಆಯ್ಕೆ ಮಾಡುವಂಥದ್ದೇ ಬೇರೆ. ಈ ಶೈಕ್ಷಣಿಕ ಮೇಳ ಎಲ್ಲ ಏನು ಮಾಡುತ್ತೆ ಅಂದರೆ, ಜನರಿಗೆ ಪಾಲಕರು ಇರ್ಬೋದು ಅಥವಾ ಸ್ಟೂಡೆಂಟ್ಸ್ ಇರ್ಬೋದು, ಅವರಿಗೆ ಎಲ್ಲ ಮಾಹಿತಿಗಳನ್ನು ಒದಗಿಸಿ ಅವರಿಗೆ ಯಾವುದು ಸೂಕ್ತ ಅನ್ನುವಂಥದ್ದು ಆಯ್ಕೆ ಮಾಡ್ಕೊಳ್ಳೋಕ್ಕೆ ತುಂಬ ಒಂದು ಮಹತ್ವವಾದ ನಿರ್ಣಯ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರಭುಲಿಂಗ್ ಅಂತ. ಸುಮಾರು 3 ವರ್ಷಗಳಿಂದ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ವಿ, ವೇರ್ ಐ ಟೀಚ್ ಎಕನಾಮಿಕ್ಸ್ ಅಂಡ್ ಅದರ್ ರಿಲೇಟೆಡ್ ಥಿಂಗ್ಸ್. GTTC ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳುವ ಬನ್ನಿ. ನಮಸ್ತೆ. ಎಸ್, GTTC ಸಂಸ್ಥೆಯ ವಿಶೇಷತೆಗಳನ್ನು ಇಲ್ಲಿ ಇಡಲಾಗಿದೆ. ಬಹಳ ಒಂದು ವಿಶೇಷ ಏನಂತಂದ್ರೆ, ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಉಡುಪಿ, ಕೊಳಲಗೆರೆಯ ಒಂದು ಸಂಸ್ಥೆ. ಬನ್ನಿ ಸರ್, ನಿಮ್ಮ ಸಂಸ್ಥೆಯ ಬಗ್ಗೆ ಹೇಳಿ. ಸರ್, ನಾವೀಗ ಸರ್ಕಾರಿ ಉಪಕರಣ ಕಾರ್ಮಿಕ ತರಬೇತಿ ಕೇಂದ್ರ ಅಂತ ಹೇಳಿ ನಾವು ಮಂಗಳೂರು ಮತ್ತು ಉಡುಪಿ ಎರಡು ಇದರಿಂದ ನಾವು ಇಲ್ಲಿ ಬಂದು ಡಿಸ್ಪ್ಲೇ ಮಾಡಿದ್ದೇವೆ. ನಮ್ಮಲ್ಲಿ SLC ಪಾಸ್ ಆದ ಮಕ್ಕಳಿಗೆ ನಾವು ಡಿಪ್ಲೊಮಾ ಕೋರ್ಸ್ಗಳನ್ನು ಕೊಡ್ತೇವೆ. ನಮ್ಮಲ್ಲಿ 4 ವರ್ಷದ ಡಿಪ್ಲೊಮಾ, 3 ವರ್ಷ ಕಾಲೇಜಲ್ಲಿ ಕಲಿಸಿ 1 ವರ್ಷ ನಾವು ಅಪ್ರೆಂಟಿಸ್ ಟ್ರೈನಿಂಗ್ಗೆ ಕಳಿಸ್ತೇವೆ. ಸೊ ಆಗ ಅವರಿಗೆ ಸ್ಟೈಪೆಂಡ್ ಅಂತೇಳಿ ಒಂದು 20,000 ಹತ್ರ ಮಂತ್ಲಿ ಅವರಿಗೆ ಸಿಗ್ತದೆ. ಅದೊಂದು ಅಡ್ವಾಂಟೇಜ್ ನಮ್ಮಲ್ಲಿ 100% ಪ್ಲೇಸ್ಮೆಂಟ್ ಅವಕಾಶಗಳಿದೆ ಸರ್. ನಮ್ಮ ಡಿಪ್ಲೊಮಾ ಹಾಗೂ ಬೇರೆ ಡಿಪ್ಲೊಮಾಕ್ಕೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಬೇರೆ ಡಿಪ್ಲೊಮಾ ಅಂತ 3 ವರ್ಷದ್ದು, ನಮ್ಮದು 4 ವರ್ಷದ ಡಿಪ್ಲೊಮಾ ಇರುವಂಥದ್ದು, ಅದು ವಿಶೇಷತೆ. ಹಾಗೆ ನಮ್ಮದು 100% ಪ್ಲೇಸ್ಮೆಂಟ್, ಕಲಿತ ಎಲ್ಲ ಮಕ್ಕಳಿಗೆ ನಾವು ಜಾಬ್ ತೆಗೆಸಿಕೊಡುವಂಥ ಒಂದು ಇದನ್ನು ನಾವು ಕೊಡ್ತೇವೆ, ಸಪೋರ್ಟ್ ಕೊಡ್ತೇವೆ ನಾವು ಅದರಲ್ಲಿ. ನಮ್ಮಲ್ಲಿ ಮುಖ್ಯವಾಗಿ ಈಗ ಮೆಕ್ಯಾನಿಕಲ್ ಬೇಸ್ ಮೇಲೆ 2 ಕೋರ್ಸ್ಗಳಿದ್ದೇವೆ ಸರ್, ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮತ್ತು ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳುವಂಥದ್ದು. ಆಮೇಲೆ ಒಂದು ಮೆಕಾಟ್ರಾನಿಕ್ಸ್ ಅಂತೇಳಿ ನಮ್ಮ ಉಡುಪಿ ಬ್ರಾಂಚಲ್ಲಿದೆ. ಆಮೇಲೆ AIML ಸಹ ನಾವು ಕೊಡ್ತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಡಿಸಿನ್ ಲರ್ನಿಂಗ್ ಅಂತೇಳಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಕೊಡುವಂತಹ ಒಂದು ಡಿಪ್ಲೊಮಾ ಕೋರ್ಸ್. ಇಷ್ಟು ಕೋರ್ಸ್ಗಳಿಗೆ ನಮಗೆ ಈಗ ನಮ್ಮದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಅಪ್ಲಿಕೇಶನ್ ಆಸಕ್ತಿ ಇದ್ದವರು ಹಾಕ್ಬೋದು ಸರ್. ಈ ಒಂದು ಶೈಕ್ಷಣಿಕ ಮೇಳದಿಂದ ಹೆಲ್ಪ್ ಆಗುತ್ತೆ.
ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ ಸರ್. ಯಾಕೆಂತ ಹೇಳಿದ್ರೆ ನಾವು ಜನಗಳಿಗೆ ನಾವು ರೀಚ್ ಆಗಬೇಕು ಅಂತ ಹೇಳಿದ್ರೆ ಇದೊಂದು ಮಾಧ್ಯಮ ಒಂದು ಬಹಳ ಮುಖ್ಯ ಅಂತೇಳಿ ನನ್ನ ಅನಿಸಿಕೆ. ಇಲ್ಲ ಅಂದ್ರೆ ನಾವು ಎಲ್ಲರನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಯತೀಶ್ ರಾವ್ ಸುರತ್ಕಲ್ ಅಂತ ಹೇಳಿ. ಸರ್ ಏನ್ ಹೇಳ್ತೀರಿ? ಇಲ್ಲ, ಶೈಕ್ಷಣಿಕ ಈ ಮೇಳ ಮಾಡಿದ್ರಿಂದ ವಿದ್ಯಾರ್ಥಿಗಳಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ಪುತ್ತೂರು ಈ ಕಡೆ ಸ್ವಲ್ಪ GTTC ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ನಾವು GTTC ಬಗ್ಗೆ ನಮ್ಮಲ್ಲಿ ಯಾವ ಕೋರ್ಸ್ ಇದೆ, ಅದು ಯಾವ ರೀತಿ ರನ್ ಆಗುತ್ತೆ, ಯಾವ ಮಿಷಿನರಿಗಳಿದೆ, ಕೋರ್ಸಿನ ವ್ಯಾಲ್ಯೂಗಳ ಬಗ್ಗೆ ನಾವು ತಿಳಿಬೇಕಂತೇಳಿ ಇಲ್ಲಿ ಕಾಂಪೊನೆಂಟ್ ಆಗಿರ್ಬೋದು, ಪ್ರತಿಯೊಂದು ನಾವು ಎಲ್ಲಿ ಯಾವ ರೀತಿ ಮಿಷಿನ್ ಎಲ್ಲ ರನ್ ಆಗುತ್ತೆ ಅಂತೇಳಿ ವಿಡಿಯೋದ ಮೂಲಕ ನಾವು ಕ್ಲಿಪ್ ಮೂಲಕ ಕಾಲೇಜಿದ್ದು ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಅವರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ GTTC ಕಡೆಯಿಂದ. ಮತ್ತು ಈ ಸಮ್ಮೇಳನದಿಂದಾಗಿ ನಮಗೆ ತುಂಬ GTTCಗೆ ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇನ್ನೊಂದು ಸಂಸ್ಥೆ ಶ್ರೀ ಮಹಾಲಿಂಗೇಶ್ವರ ITI ಕೊಂಬೆಟ್ಟು ಪುತ್ತೂರು ನೋಡು, ಅವರ ಸಂಸ್ಥೆಯ ಬಗ್ಗೆ ವಿಶೇಷತೆ ಬಗ್ಗೆ ಎಲ್ಲ ಕೇಳುವ. ಇಲ್ಲಿ ಬಹಳ ವಿಶೇಷವಾಗಿ ಮಹಾಲಿಂಗೇಶ್ವರ ITIನ ಸಂಸ್ಥೆಯವರಿದ್ದಾರೆ. ಈ ಒಂದು ಶೈಕ್ಷಣಿಕ ಮೇಳ ಎಷ್ಟು ಹೆಲ್ಪ್ಫುಲ್ ಮತ್ತು ಮಹಾಲಿಂಗೇಶ್ವರ ITI ಪುತ್ತೂರು ಏನು ಹೇಳ್ತೀವಿ? ಈ ಒಂದು ಮೇಳ ಇಂದಿನ ಈ ಪುತ್ತೂರಿನಲ್ಲಿ ಈ ಮಕ್ಕಳ ವ್ಯವಸ್ಥೆಗೆ ತುಂಬ ಪೂರಕವಾಗಿ ಆಗಿದೆ. ಖಂಡಿತವಾಗಿಯೂ ಇದು ಬೇಕಾಗಿತ್ತು ನಮ್ಮ ಪುತ್ತೂರಿಗೆ. ಹಾಗೆ ನಮ್ಮ ಶಾಸಕರು ಕೂಡ ಹೇಳಿದರು ಇಂಥ ಒಂದು ಮೇಳ ಆಗ್ತಾ ಇರಬೇಕು, ಚೆನ್ನಾಗಿದೆ ಅಂತ. ಇದು ಚೆನ್ನಾಗಿ ಬಂದಿದೆ. ಇದರಿಂದಾಗಿ ಇನ್ನು ಮುಂದೆ ಈಗ ನಮ್ಮದೇ ಶ್ರೀ ಮಹಾಲಿಂಗೇಶ್ವರ ITI ಪುತ್ತೂರು ಸುಮಾರು 35 ವರ್ಷ ಹಳೆಯ ಸಂಸ್ಥೆ. ಇಲ್ಲಿ ಈ ಸಂಸ್ಥೆಯಿಂದ ಹೋದ ಮಕ್ಕಳು ಇಂದಿನ ದಿನದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಇರ್ಬೋದು, ಪ್ರೈವೇಟ್ ಇರ್ಬೋದು, ಸ್ವ ಉದ್ಯೋಗದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ನಡೆಸಿಕೊಂಡಿದ್ದಾರೆ. ಅದರ ಜೊತೆಗೆ ಎಲ್ಲ ವಿದೇಶದಲ್ಲಿಯೂ ಕೆಲಸ ಮಾಡಿಕೊಂಡಿದ್ದಾರೆ. ಸೊ ಈ ರೀತಿ ಎಲ್ಲ ರೀತಿಯ ಆಪರ್ಚುನಿಟಿಯನ್ನು ತಗೊಳ್ಬೇಕಂತೇಳಿ ಆದರೆ ನಮ್ಮ ಸಂಸ್ಥೆಯಲ್ಲಿ ಖಂಡಿತವಾಗಿಯೂ ವಿದ್ಯಾಭ್ಯಾಸ ತಗೊಂಡು ಇದಕ್ಕೆಲ್ಲವೂ ಪೂರಕವಾಗಿ ಇರ್ತದೆ. ಮಕ್ಕಳ ಭವಿಷ್ಯ ಅಂದರೆ ಈಗ ನಮ್ಮ ITIಗೆ ಬರುವಂಥ ಮಕ್ಕಳು ಹೆಚ್ಚಿಗೆಯಾಗಿ ಗ್ರಾಮೀಣ ಪ್ರದೇಶ, ಪಟ್ಟಣದಲ್ಲೂ ಬರ್ತಾರೆ, ಮತ್ತು ಅತಿ ಬಡತನ ರೇಖೆಯಿಂದ ಕೆಳಗಡೆ ಇರುವಂಥ ಮಕ್ಕಳು ಬರ್ತಾರೆ. ಇಲ್ಲಿ ಬಂದು ಅವರ 2 ವರ್ಷದ ವಿದ್ಯಾಭ್ಯಾಸ ಮುಗಿಸಿದ ನಂತರ ಅತಿ ಉನ್ನತ ಸ್ಥಾನಕ್ಕೆ ಸಹ ಹೋಗ್ತಾರೆ. ಈ ಸಮಾಜದಲ್ಲಿ ಒಳ್ಳೆಯ ಜಾಗದಲ್ಲಿ ಕೂಡ ಇದ್ದಾರೆ. ಈಗ ನಮ್ಮ ಸಂಸ್ಥೆಯಲ್ಲಿ ಹೇಳುದಿದ್ರೆ ಮುಖ್ಯವಾಗಿ 3 ಟ್ರೇಡ್ ಇದೆ. ಒಂದು ಡ್ರಾಫ್ಟ್ ಮ್ಯಾನ್ ಸಿವಿಲ್, ಅದೇ ರೀತಿಯಾಗಿ 2ನೇದು ಇಲೆಕ್ಟ್ರಿಷಿಯನ್, 3ನೇದು ಇಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್. ಇದು ಎಲ್ಲವೂ ಕೂಡ 2 ವರ್ಷದ ಕೋರ್ಸ್ಗಳಾಗಿರ್ತದೆ. ಇವುಗಳನ್ನು ಮಾಡಿದರೆ ಮಕ್ಕಳಿಗೆ ಖಂಡಿತವಾಗಿಯೂ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗ್ತದೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಹರೀಶ್ ಬಿಕೆ, ನಾನು ಇಲೆಕ್ಟ್ರಿಕಲ್ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಇವರು ನಾರಾಯಣ್ ಸರ್ ಅಂತೇಳಿ, ಇವರು ನಮ್ಮಲ್ಲಿ ವರ್ಕ್ಶಾಪ್ ಆ್ಯಂಡ್ ಕ್ಯಾಲ್ಕುಲೇಷನ್ ಡ್ರಾಯಿಂಗ್ ಈ ಕ್ಲಾಸನ್ನು ಇಡೀ ITIಗೆ ತಗೊಳ್ತಾರೆ. ಹಾಗೂ ಅವರು ನಮ್ಮ ಆಫೀಸ್ ಸೂಪರ್ಡೆಂಟ್ ಆಗಿದ್ದಾರೆ, ರಾಧಾಕೃಷ್ಣ. ಸೊ ಹೀಗೆ ನಾವು ಇದನ್ನು ಈ ಮಕ್ಕಳು ಈ ಪುತ್ತೂರಿನ ಒಂದು ವ್ಯಾಪ್ತಿಗೆ ಮುಟ್ಟಿಸುವ ಉದ್ದೇಶದಿಂದಾಗಿ ಇಲ್ಲಿಗೆ ನಾವು ಬಂದಿದ್ದೇವೆ. ಎಸ್, ಈಶಾ ವಿದ್ಯಾಲಯ ಇನ್ ಸೆಲೆಬ್ರೇಷನ್ ಆಫ್ ಸಿಲ್ವರ್ ಜುಬಿಲಿಯ ಸಂಭ್ರಮದಲ್ಲಿದ್ದಾರೆ. ಇದು ನೆಲ್ಲಿಗಟ್ಟೆ ಪುತ್ತೂರಿನವರು, ನೋಡುವ ಕೇಳುವ. ಈಶಾ ವಿದ್ಯಾಲಯ ಇದೆ ಏನು ಹೇಳ್ತೀರಿ ನಿಮ್ಮ ಸಂಸ್ಥೆ ಬಗ್ಗೆ? ನಮಸ್ತೆ, ನಾವು ಈಶ ವಿದ್ಯಾಲಯ ನೆಲ್ಲಿಕಟ್ಟೆ ಪುತ್ತೂರು. ನಮ್ಮದು ಸಂಸ್ಥೆ ಸಾಧಾರಣವಾಗಿ 25 ವರ್ಷ ಆಯಿತು ಪುತ್ತೂರಿನಲ್ಲಿ ಸ್ಥಾಪನೆಗೊಂಡು. ನಮ್ಮ ಸಂಸ್ಥೆಯಲ್ಲಿ ನಾವು ಮೇಯ್ನ್ ಆಗಿ ಕೊಡ್ತಾ ಇರೋ ಕೋರ್ಸ್ಗಳು ಅಂತ ಹೇಳಿದ್ರೆ DMEd ಅಂತೇಳಿ. ಅಂದರೆ ಈಗ ಮಕ್ಕಳಿಗೆ 10th ಅಥವಾ PUC ಆದಮೇಲೆ ನೆಕ್ಸ್ಟ್ ಅವರು ಟೀಚರ್ ಆಗಬೇಕಂತೇಳಿ ಬಯಸ್ತಾ ಇದ್ರೆ ಆಗ ನಮ್ಮಲ್ಲಿ ಒಂದು ಒಳ್ಳೆ ಸುವರ್ಣ ಅವಕಾಶ ಉಂಟು. DMEd ಕೋರ್ಸ್ ಅಂದರೆ ಡಿಪ್ಲೊಮಾ ಇನ್ ಮಾಂಟೆಸರಿ ನರ್ಸರಿ ಟೀಚರ್ ಟ್ರೈನಿಂಗ್ ಅಂತೇಳಿ. ಸೊ ಇದು 1 ವರ್ಷದ ಕೋರ್ಸ್ ಆಗಿರ್ತದೆ. ಈ 1 ವರ್ಷದ ಕೋರ್ಸ್ ಮಾಡೋದ್ರಿಂದ ಅವರಿಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಅವರಿಗೆ ನೆಕ್ಸ್ಟ್ LKG, ಈಗ ನಮ್ಗೆ ಎಲ್ಲಿ ನೋಡ್ಬೋದು ಹೊಸ ಸ್ಕೂಲ್ಸ್ಗಳೆಲ್ಲ ಓಪನ್ ಆಗ್ತಾ ಉಂಟು. ಸೊ ಹೊಸ ಸ್ಕೂಲ್ಸ್ಗಳು ಓಪನ್ ಆಗುವಾಗ ಅಲ್ಲಿ ಟೀಚರ್ಗಳ ರಿಕ್ವೈರ್ಮೆಂಟ್ ತುಂಬಾ ಇರ್ತದೆ. ಸೊ ಪ್ರೈಮರಿಯಿಂದ ಹಿಡಿದು LKG ಇಂದ ಹಿಡಿದು 5th ಸ್ಟ್ಯಾಂಡರ್ಡ್ ತನಕ ನಮಗೆ ಈ ಕೋರ್ಸ್ಗಳಲ್ಲಿ ಅವರಿಗೆ ಸ್ಟಡಿ ಮಾಡಿದ್ರೆ ಅವರಿಗೆ ಅಲ್ಲಿ ಮೇಯ್ನ್ ಆಗಿ ಟೀಚ್ ಮಾಡಬಹುದು. ಮತ್ತೆ ಇದು ಕ್ಲಾಸಸ್ ಹೇಗಿರ್ತದೆ ಅಂತ ಹೇಳಿದ್ರೆ ಜಸ್ಟ್ ರೆಗ್ಯುಲರ್ ಕ್ಲಾಸಸ್ ಹೇಗೂ ರೆಗ್ಯುಲರ್ ಆಗಿ ಕ್ಲಾಸಸ್ ನಡೀತಾ ಇರ್ತದೆ. ಇವನ್ ಅದರೊಟ್ಟಿಗೆ ಈಗ ಜಾಬಿಗೆ ಯಾರಾದ್ರೂ ಹೋಗ್ತಾ ಇದ್ದು ಅವರಿಗೆ ನೆಕ್ಸ್ಟ್ ಟೀಚರ್ ಅಂದ್ರೆ ಬೇರೆ ಒಂದು ಫೀಲ್ಡ್ ಅಲ್ಲಿ ಇದ್ದು
ಟೀಚಿಂಗ್ ಫೀಲ್ಡ್ಗೆ ನೆಕ್ಸ್ಟ್ ಅವ್ರು ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಇಲ್ಲಿ ಸಂಡೇ ಬ್ಯಾಚಸ್ ಕೂಡ ಅವೈಲೇಬಲ್ ಇರ್ತದೆ, ಪ್ಲಸ್ ಆನ್ಲೈನ್ ಕ್ಲಾಸಸ್ ಕೂಡ ನಾವು ಇದರಲ್ಲಿ ಪ್ರೊವೈಡ್ ಮಾಡ್ತಿದೆ. ಅದು ಮಾತ್ರ ಅಲ್ಲ, ಇಲ್ಲಿ ಸಬ್ಜೆಕ್ಟ್ ವೈಸ್ ಆಗಿ 6 ಸಬ್ಜೆಕ್ಟ್ಸ್ಗಳು ಕೂಡ ಇನ್ಕ್ಲೂಡ್ ಆಗಿರ್ತದೆ. ಪ್ಲಸ್ ಇದರಲ್ಲಿ ಅವರಿಗೆ 1 year ಇದು ಕಂಪ್ಯೂಟರ್ ಕೋರ್ಸಸ್ ಕೂಡ ಇನ್ಕ್ಲೂಡ್ ಆಗಿ ಬರ್ತದೆ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಇನ್ಕ್ಲೂಡ್ ಆಗಿ ಬರ್ತದೆ. ಮತ್ತೆ ಅದೇ ರೀತಿಯಲ್ಲಿ ಇದು DMEd ಕೋರ್ಸ್ ಬಗ್ಗೆ ಆಯಿತು. ಅದೇ ರೀತಿಯಲ್ಲಿ ನಾವು ಖಾಲಿ ಮಕ್ಕಳಿಗೆ ಎಜುಕೇಶನ್ ಮಾತ್ರ ಅಲ್ಲದೆ ಈಗ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಕೂಡ ಕಂಪ್ಯೂಟರ್ ಅಂತ ಹೇಳೋದು ಮೇಯ್ನ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಬೇಕೆ ತಿಳಿದೇ ಇರಬೇಕಾದ ವಿಷಯ ಆಗಿರ್ತದೆ. ಸೊ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಕಂಪ್ಯೂಟರ್ ಕೋರ್ಸಸ್, ಟೈಲರಿಂಗ್ ಕೋರ್ಸಸ್, ಬ್ಯೂಟಿಷಿಯನ್ ಕೋರ್ಸ್ ಅಂದ್ರೆ ಉದ್ಯೋಗಕ್ಕೆ ಪೂರಕವಾದ ಬೇರೆ ಬೇರೆ ಕೋರ್ಸ್ಗಳನ್ನು ಕೂಡ ನಮ್ಮ ಸಂಸ್ಥೆಯಿಂದ ನಾವು ಪ್ರೊವೈಡ್ ಮಾಡ್ತಾ ಇರ್ತೇವೆ. ಹಾಗೆ ಡೈರೆಕ್ಟ್ ಆಗಿ ಈಗ ಒಂದು 8th ಅಲ್ಲಿ 9th ಅಲ್ಲಿ 7th ಅಲ್ಲಿ ಎಲ್ಲ ಫೇಲ್ ಆಗಿದ್ರೆ ಅವರಿಗೆ ನೆಕ್ಸ್ಟ್ 10th ಮಾಡ್ಬೇಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ SLC ಕೂಡ ಮಾಡ್ಬೋದು. ಅದೇ ರೀತಿಯಲ್ಲಿ ಫಸ್ಟ್ PUC ಗೆ ಹೋಗದೇನೆ ಡೈರೆಕ್ಟ್ ಆಗಿ ಸೆಕೆಂಡ್ PUC ಮಾಡ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಅಪರ್ಚುನಿಟೀಸ್ ಉಂಟು ಸರ್. ಈ ಒಂದು ಶೈಕ್ಷಣಿಕ ಮೇಳದಿಂದ ನೆರವು ಹೇಗೆ ಅಂದ್ರೆ ಮಕ್ಕಳಿಗೆ, ಯಾಕಂದ್ರೆ ಕೆಲವರಿಗೆಲ್ಲ ಏನಂತಿರ್ತದೆ ಎಲ್ಲಾ ಜಾಗದಲ್ಲಿ ಸಂಸ್ಥೆಗಳಿರ್ತದೆ ಅಂತ ಹೇಳಿ ಗೊತ್ತಿರ್ತದೆ, ಬಟ್ ಆ ಪ್ರತಿಯೊಂದು ಸಂಸ್ಥೆಯಲ್ಲಿ ಏನೆಲ್ಲ ವಿಷಯಗಳಿರ್ತದೆ, ಏನೆಲ್ಲ ಮಾಹಿತಿ ಅಂತೇಳಿ ಇರುವುದಿಲ್ಲ. ಸೊ ಈ ಶೈಕ್ಷಣಿಕ ಮೇಳವು ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಂದೆ ಅವರು ಯಾವ ಫೀಲ್ಡ್ಗೆ ಹೋಗ್ಬೋದು ಅಂತ ಹೇಳಿ ಅದರ ಕರೆಕ್ಟ್ ಆದ ಒಂದು ಡೀಟೇಲ್ಸ್ ಪಿಕ್ಚರ್ಸ್ ಅವರಿಗೆ ಸಿಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸ್ವಾತಿ, ನಾನು ಈ ವಿಶ್ವವಿದ್ಯಾಲಯ ಕಂಪ್ಯೂಟರ್ ಟೀಚರ್ ಆಗಿ ವರ್ಕ್ ಮಾಡ್ತೇನೆ. ಇದು ಸುದ್ದಿ ಶೈಕ್ಷಣಿಕ ಮೇಳದಲ್ಲಿ ಬಂದಿರುವಂತಹ ಇನ್ಸ್ಟಿಟ್ಯೂಷನ್ ಅವರು ಏನೆಲ್ಲ ಹೇಳಿದ್ರು, ಜೊತೆಗೆ ಇಲ್ಲಿಗೆ ಬಂದಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಮಾಹಿತಿಯನ್ನು ಪಡ್ಕೊಂಡ್ರು ಅನ್ನುವಂಥ ಮಾಹಿತಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಮಟ್ಟಿನಲ್ಲಿ ಶೈಕ್ಷಣಿಕ ಮೇಳವನ್ನು ಕೂಡ ಆಯೋಜನೆ ಮಾಡಲಿಕ್ಕಿದ್ದೇವೆ. ಇದು ಮೊದಲ ಒಂದು ಶೈಕ್ಷಣಿಕ ಮೇಳಕ್ಕೆ ಬಹಳ ಅತ್ಯುತ್ತಮವಾದಂತಹ ರೆಸ್ಪಾನ್ಸ್ ಸಿಗಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ತುಂಬಾ ಜನಕ್ಕೆ ಗೊತ್ತಿಲ್ಲದ ಕೋರ್ಸ್ಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯಲ್ಲಿ ಲಭ್ಯವಾಗ್ತದೆ. ಇವತ್ತು ಮತ್ತು ನಾಳೆ 2 ದಿನ ನಡೆಯುವಂತಹ ಶೈಕ್ಷಣಿಕ ಮೇಳದಲ್ಲಿ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿಗೆ ಆಗಮಿಸಿ ಇದರ ಲಾಭವನ್ನು ಪಡಿಬೇಕಾಗಿ ವಿನಂತಿಸಿ. ಇಂದು ಮತ್ತು ನಾಳೆ 2 ದಿನ ಈ ಒಂದು ಶೈಕ್ಷಣಿಕ ಮೇಳ ನಡೀಲಿಕ್ಕಿದೆ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಇದರ ಲಾಭವನ್ನು ಪಡಿಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಸುಮಿತ್ರಾ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.